ಹಾಯ್ ಹಲೋ ನಮಸ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ಸಣ್ಣ ಮಕ್ಕಳ ಹತ್ರ ಮಾತಾಡೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ. ಸೊ ಯಾವುದೇ ಟೆನ್ಷನ್ ಇದ್ರೂ ಕೂಡ ಸಾಲ್ವ್ ಆಗೋದು ಅಂತೂ 100%. ನಾನಂತೂ ರೆಡಿ ಇದ್ದೇನೆ ಕಿಲಾಡಿ ಪುಟಾಣಿಗಳ ಜೊತೆ ಮಾತಾಡಲಿಕ್ಕೆ, ಆ್ಯಂಡ್ ನೀವು ಕೂಡ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಯಾಕೆ ತಡ ಮಾಡಬೇಕು, ಅವ್ರ ಜೊತೆ ಮಾತಾಡುವ. ಸೊ ನನ್ನ ಜೊತೆ ನೀವು ಕೂಡ ಬನ್ನಿ. ಈಗ ನಿಮ್ಮ ಹೆಸರೆಂತ? ನಾನು ಹೇಳಿದ್ದೇನೆ. ಯಾವಾಗ ಆವಾಗ ಫಸ್ಟ್ ಲೆಟ್ರ್ ಎಂತ? ಆವಾಗ ಅದೇ ಆವಾಗ ಅಂದ್ರೆ ಫಸ್ಟ್ ಲೆಟ್ರಾ? ಹೌದು. ಹೌದಾ? ನಿಮ್ಮ ಹೆಸರು ಹೇಳ್ಬೇಕು. ಇವ್ರ ಹೆಸರೆಂತ? ಆರಾಧ್ಯ. ಆರಾಧ್ಯ. ಅವ್ರಿಗೆ ಗೊತ್ತುಂಟು, ನಿಮ್ಗೆ ಗೊತ್ತಿಲ್ವಾ? ನಾನು ಹೇಳಿದ್ದೇನೆ. ಆವಾಗ ಅವನ ಹೆಸರು ಗೊತ್ತಿಲ್ಲ. ಯಾವ್ದು ಅವನಿಗೆ ಅವನ ಹೆಸರು ಗೊತ್ತಿಲ್ಲ. ಅದೇ ಅವನಿಗೆ ಗೊತ್ತುಂಟಾ? ಆವಾಗ ಹೇಳಿದ್ದೇನೆ. ಹಾಗಾದ್ರೆ ಈಗ ಹೇಳು. ಯಾಕೆ ಮತ್ತೆ ಹೇಳ್ತೇನೆ. ಓಕೆ, ಸೊ ಮತ್ತೆ ಯಾಕೆ ಹೇಳ್ಬೇಕು ನೀನು? ಈಗ ಹೇಳು. ಮತ್ತೆ ಹೇಳ್ತೀರಾ? ಹಾಗಾದ್ರೆ ಇವ್ರ ಜೊತೆನೆ ಕೇಳೋಣ. ಇವ್ರ ಹೆಸರೇನೆ? ನಿಮ್ಮ ಹೆಸರೇನು? ಅಂಶಿಕಾ. ನೋಡಿ, ಇವ್ರು ಎಷ್ಟು ಒಳ್ಳೆ ಹೇಳ್ತಾರೆ ಹೆಸರು. ನೀನ್ ಯಾಕೆ ಹೇಳಿದ್ರೆ ಮತ್ತೆ ಹೇಳ್ತೇನೆ ಎಲ್ಲ. ಮತ್ತೆ ಹೇಳ್ತಾರೆ. ಇವ್ರು ಟಿಫಿನ್ ತರ್ತಾರ ಕ್ಲಾಸಿಗೆ? ಬಿಸ್ಕಿಟ್ ಅವ್ರು ಕೊಡ್ತಾರೆ ನಿಮ್ಗೆ? ಇಡ್ಲಿ ಮತ್ತು ದೋಸೆ. ಇಡ್ಲಿ ಮತ್ತು ದೋಸೆ ಮಾತ್ರ ತಗೊಂಡು ಬರುದು. ಯಾಕದು ಇಡ್ಲಿ ಇಡ್ಲಿ ತಗೊಂಡು ಬಂದ. ಓಕೆ, ಸುಳ್ಳಿರ್ಲಿ, ನಮ್ಗೆ ಇಲ್ಲಿ ಸ್ವಲ್ಪ ಸತ್ಯ ಬೇಕು. ಎಸ್, ಇಡ್ಲಿ ಯಾರು ತರೋದು ಈಗ? ಇವರು. ನೀವೇನ್ ತರ್ತೀರಾ? ಬಿಸ್ಕಿಟ್. ಓಕೆ, ಸೊ ಈಗ ನೀವು ಏನದು ಇಡ್ಲಿ ಮತ್ತೆ ದೋಸೆ ತರೋದು? ಮನೆಯಲ್ಲಿ ಬೇರೆ ತಿಂಡಿ ಮಾಡಲ್ವಾ? ಮಾಡ್ತಾರಾ? ಯಾವ್ದು ಇಷ್ಟ ನಿಮ್ಗೆ ತಿಂಡಿ? ಯಾವ್ದು ಹೇಳಿ. ಮತ್ತೆ ಹೇಳ್ತೀರಾ? ಯಾವಾಗ ಹೇಳ್ತೀರಾ ಹೇಳಿ. ಮತ್ತೆ ಹೋಗ್ತಾರಲ್ಲ. ಯಾವ್ದು? ಮತ್ತೆ ನಾವು ಮನೆ ಹೋಗ್ತೀರಾ? ಅದಕ್ಕಿಂತ ಹೇಳಿದ್ದು ಫಸ್ಟ್ ಹೇಳಿದ್ರೆ ಈಸಿ ಆಗ್ತದಲ್ವಾ? ಈಗ ಮನೆ ಹೋದ್ಮೇಲೆ ಎಂತ ಹೇಳುದಲ್ವಾ? ನಿಮ್ಗೆ ಯಾವ್ದು ಫೇವ್ರೇಟ್ ಫುಡ್? ಯಾವ ಫೇವ್ರೇಟ್ ಫುಡ್ ನಿಮ್ಗೆ? ಚಿಪ್ಸಾ? ನಿಮ್ಗೆ ಆಪಲ್. ಓಕೆ, ನಿಮ್ಗೆ ಆರೆಂಜಾ? ಮತ್ತೆ ಚಿಪ್ಸ್. ಓಕೆ, ಈಗ ಟೋಟಲ್ ಆಗಿ ನಿಮ್ಗೆ ಚಿಪ್ಸ್, ಅವರಿಗೆ ಆರೆಂಜ್. ಯಾವ್ದು ಇವ್ರಿಗೆ ಯಾವ್ದು? ಆಪಲ್. ಚಿಪ್ಸಾ? ಓಕೆ, ಈಗ ನಿಮ್ಮ ಕ್ಲಾಸ್ ಅಲ್ಲಿ ಈಗ ನಿಮ್ಗೆ ಯಾರು ಫೇವ್ರೆಟ್ ಟೀಚರ್ ಹೇಳಿ? ಅನಿತಾ. ಟೀಚರ್ ಹೇಳ್ಬೇಕು. ಅನಿತಾ ಯಾಕೆ ಹೇಳ್ತೀರಿ? ಯಾವ್ದು? ಅನಿತಾ ಟೀಚರ್ ಅಲ್ವಾ? ಈಗ ಆಗ ಹೇಳಿದ್ ನೀವು ಅನಿತಾ ಹೇಳಿದಲ್ವಾ? ಅವ್ರು ಹೇಳಿದ್ದು ಮರ್ಯಾದೆ ಕೊಡ್ಬೇಕಂತ ಅಲ್ವಾ? ಕರೆಕ್ಟ್. ಈಗ ಅನಿತಾ ಟೀಚರ್. ಓಕೆ, ಈಗ ನಿಮ್ಗೆ ಯಾರು ಫೇವರೇಟ್ ಟೀಚರ್ ಹೇಳಿ? ಕ್ಲಾಸ್ ಟೀಚರ್. ಇದು ಲಕ್ಷ್ಮಿ ಟೀಚರ್ ಇಲ್ವಾ? ಸುಮ್ನೆ ಇಲ್ವಾ? ಯಾವ್ದು? ಯಾರು? ನೀಲಕಂಠ ಟೀಚರ್. ಅದು ಸಾಂಗ್ ಕಾಲೇ. ಈಗ ನೀವು ಯಾವ ಟೀಚರ್ ನಿಮ್ಗೆ ಫೇವ್ರೇಟ್? ವಿದ್ಯಾ ಟೀಚರಾ? ಲಕ್ಷ್ಮಿ ಟೀಚರ್ ಆಗ ಹೇಳಿದ್ರಿ ನೀವು? ಆಗ ಹೇಳಿದ್ರಿ ಲಕ್ಷ್ಮಿ ಟೀಚರ್ ನಿಮ್ ಫೇವ್ರೇಟ್ ಅಂತ ಅಲ್ವಾ? ಇದು ಹಲ್ಲಿ ಅರ್ಥ ಆಗ್ತದೆ ಹೇಳಿ ಫಸ್ಟ್. ಪಲ್ಟಿ ಹಾಕಿದ್ದು ಎಲ್ಲಿ? ಮನೆಯಲ್ಲಿ. ಯಾಕೆ ಪಲ್ಟಿ ಹಾಕಿದ್ದು? ಹೀಗೆ. ರೀಸನ್ ಇಲ್ವಾ? ರೀಸನ್ ಇಲ್ಲ. ಈಗ ಅವ್ರು ಹೇಳಿದ್ರು, 6ನೇ ಹೇಳಿದ್ರು, ಇವರು ಗುದ್ದಿದ್ರಂತೆ ನಿಮ್ಮ ಟೀತಿಗೆ. ಇಲ್ವಾ? ಅಣ್ಣ ಹೇಳಿದ. ಯಾಕೆ ರೀಸನ್ ಹೇಳಿ. ಅಣ್ಣ ಯಾಕೆ ತೆಗ್ದದ್ದು? ಅವಳ ದುಡ್ಡಿ ತಿಕ್ತಾಗಿತ್ತು. ಹೌದಾ? ನೀವು ಅವಾಗಿದ್ರೆ ಮನೆಯಲ್ಲಿ ಇಲ್ಲ?
ಸ್ಟೋರಿ ಗೊತ್ತಾಗ್ತದಲ್ಲ ಇವರಿಗೆಲ್ಲ ಸ್ಟೋರಿ ಗೊತ್ತಾಗ್ತದೆ ಇವ್ರದೆಲ್ಲ. ಈಗ ಸ್ಪೆಷಲ್ ಆಗಿ ಹೇಳೋದಾದ್ರೆ ಈಗ ಯಾರಿಗೆ ಅವ್ರಿಗೆ ಕ್ವಶನ್ ನಿಮ್ಗೆ ಆಯ್ತಾ? ಕ್ವಶನ್ ಬೇಡ ನಿಮ್ಗೆ ಆಯ್ತು. ಓಕೆ ಒಂದ್ಸತಿ ಇವರಿಗೆ ಒಂದ್ಸತಿ ಅವ್ರಿಗೆ ಆಯ್ತಾ? ಗ್ಯಾರಂಟಿ ಅಲ್ಲ? ರಪ್ರಪ ಆನ್ಸರ್ ಮಾಡ್ಬೇಕು. ಓಕೆ, ನಿಮ್ಮ ಹೆಸರು? ಅಂಶಿಕ. ನಿಮ್ಮ ಹೆಸರು? ಈಗ ಹೇಳಿದ್ಯಲ್ಲ. ಓಕೆ, ನಿಮ್ಮ ಹೆಸರು? ಅರ್ಣ. ಓಕೆ, ಎಷ್ಟನೇ ಕ್ಲಾಸ್ ನೀನು? UKG. ನೀವು? UKG. ನೀವು? UKG. ನಾನು ಬಾರಿ ಯೋಚನೆ ಮಾಡ್ತೀನಿ. ಅರ್ಣ, ಈಗ ಫೇವ್ರೆಟ್ ಯಾರು ನಿಮ್ಮ ಮನೆಯಲ್ಲಿ? ಅಪ್ಪನ ಅಮ್ಮನ? ಅಪ್ಪನ ಅಮ್ಮನ? ಮಮ್ಮಿಯ ಡ್ಯಾಡಿಯಾ? ಫೇವ್ರೆಟ್ ಮಮ್ಮಿ. ಯಾಕೆ ಫೇವ್ರೆಟ್ ಮಮ್ಮಿ ಹೇಳು? ಹಾಗೇನೆ ಇದು ಹಾಗೇನೆ ಅಲ್ವಾ? ಸುಮ್ನೆ ರೀಸನ್ ಇಲ್ಲ. ಓಕೆ, ಅಮ್ಮ ಹೆಚ್ಚಿನ ಅಂಶ ತುಂಬಾ ನಿಂಗೆ ಸಪೋರ್ಟ್ ಮಾಡ್ತಾರಂತ ಅಲ್ವಾ ಮನೆಯಲ್ಲಿ? ನೀನ್ ಏನ್ ತಪ್ಪು ಮಾಡಿದ್ರು ಕೂಡ ಹೊಡಿಯಲ್ಲ ಅಲ್ವಾ? ಹೌದಾ? ಯಾರದು? ಎಸ್ ಆರ್ನದ್ದು ಪೇರೆಂಟ್ಸ್ ಏನು ಮಾಡಲ್ಲ ಮನೇಲಿ, ಹೌದಾ? ಕರೆಕ್ಟಾ? ನೀವ್ ಏನ್ ತಪ್ಪು ಬೈತಾರೆ, ಹೊಡಿಯೋದಿಲ್ಲ ಅಲ್ಲ, ಖಾಲಿ ಬೈಯೋದು ಮಾತ್ರ. ಓಕೆ, ಅದೇ ಪ್ರಶ್ನೆ ಇವ್ರ ಹತ್ರ ಕೇಳ್ಬೇಕು ಈಗ. ನೀವು ಆನ್ಸರ್ ಮಾಡ್ಬೇಕು ನೀವು. ಅವಳಿ ಸೆಕೆಂಡಾ? ನಿಮ್ಗೆ ಸೆಕೆಂಡ್ ಬೇಡವಾ? 1 2 ಅಂದ್ರೆ ಸೆಕೆಂಡ್ ಇಲ್ಲಿ 2 3 ಅಲ್ಲ, 1 2 3 ಬೇಡ. ಮತ್ತೆ ಹೇಳ್ತೀರಾ? ನಾನು ಅವ್ರ ಹತ್ರ ಕೇಳ್ತೇನೆ, ನೀವು ಮತ್ತೆ ಮಾತಾಡ್ಬೇಕು. ಓಕೆ, ಈಗ ನಿಮ್ಮ ಫೇವ್ರೇಟ್ ಮಾಮ ಡ್ಯಾಡಾ? ಮಾಮ. ಓಕೆ, ಯಾಕೆ? ಅಯ್ಯೋ, ಓಕೆ. ಸೊ ಅವರೆಲ್ಲ ತೆಗ್ಸ್ಕೊಡ್ತಾರೆ, ಅದಕ್ಕೆ ಏನೆಲ್ಲ ತೆಗ್ಸ್ಕೊಟ್ರಿ ಇವತ್ತು? ಯಾವ್ದು ಐಸ್ ಕ್ರೀಮ್? ಕ್ಯಾಂಡಿ ಅಷ್ಟೇ. ಐಸ್ ಕ್ರೀಮಿಗೆ ತಿನ್ನುವಾಗೆಲ್ಲ ಹೊರಗೆ ಹೋಗಲ್ವಾ? ಇಲ್ವಾ? ಈಗ ಐಸ್ ಕ್ರೀಮ್ ಅಂದ್ರೆ ಯಾವ ಐಸ್ ಕ್ರೀಮ್ ತುಂಬಾ ಇಷ್ಟ ನಿಂಗೆ? ಚಾಕ್ಲೇಟಾ? ಚಾಕ್ಲೇಟ್ ಅಲ್ಲ, ನಾನು ಐಸ್ ಕ್ರೀಮ್ ಕೇಳಿದ್ದು. ಚಾಕ್ಲೇಟ್ ಐಸ್ ಕ್ರೀಮಾ? ಓಹೋ, ಚಾಕ್ಲೇಟ್ ಐಸ್ ಕ್ರೀಮ್ ಇದೆಯಾ? ಸೊ ಅದು ತುಂಬಾ ಇಷ್ಟ ಅಲ್ವಾ? ಓಕೆ, ನಿನ್ನ ಹತ್ರನೇ ಪ್ರಶ್ನೆ, ಯಾರು? ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಹೇಗೆ? ಅಪ್ಪ. ಯಾಕೆ? ಚಾಕ್ಲೇಟ್ ತೆಗ್ಸ್ಕೊಡ್ತಾರಾ? ಹೌದು. ಯಾಕೆ ಚಾಕ್ಲೇಟ್ ನಿಂಗೋಸ್ಕರ ಮಾತ್ರ ತೆಗ್ಸ್ಕೊಡೋದು? ಎಲ್ಲರಿಗೆ ಅಂದ್ರೆ ಎಲ್ರಿಗೂ ನಿಮ್ ಕ್ಲಾಸಲ್ಲಿ ಇದ್ದವರಿಗೆಲ್ಲ ಕೊಡ್ತಾರಾ? ಇಲ್ವಾ? ಮನೇಲಿ ಯಾರೆಲ್ಲ ಇದ್ದಾರೆ ಹೇಳು? ಅಕ್ಕ ಅಮ್ಮ ಅಷ್ಟೇ. ಓಕೆ, ಈಗ ನೀನು ಮನೆಯಲ್ಲಿ ತುಂಬಾ ಗಲಾಟೆ ಮಾಡ್ತೀನಿ ಅಂತ, ಹೌದಾ? ಅಮ್ಮ ಹೇಳಿದ್ರಿ ಇಲ್ಲಿ. ಹೌದಾ? ಯಾಕೆ ತುಂಬಾ ಗಲಾಟೆ ಮಾಡ್ತಾರಂತೆ ಇವರು? ತುಂಬಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ ಮೇಲೆ, ತುಂಬಾ ಮಾತಾಡ್ತೀಯಂತೆ, ತುಂಬಾ ಗಲಾಟೆ ಮಾಡ್ತೀಯಂತೆ. ಮೊನ್ನೆ ಇವ್ರದ್ದು ಮೊಬೈಲ್ ಯಾವ್ದೋ ಫಿಶ್ ಅಕ್ವೇರಿಯಂ ಇದೆಲ್ಲ, ಅದಕ್ಕೆ ಹಾಕಿದ್ಯಂತೆ, ಹೌದಾ? ಇಲ್ಲ. ಓಕೆ, ಎಸ್ ಅರ್ಣ. ಸೊ ನೀವು ತುಂಬಾ ಸೈಲೆಂಟ್ ಅಂತೆ ಕ್ಲಾಸಲ್ಲಿ, ಹೌದಾ? ನೀವು ಮತ್ತೆ ಯಾರನ್ನ? ಹೌದಾ? ಯಾವ ಡ್ಯಾನ್ಸ್ ಮಾಡಿದ್ದು ಮೊನ್ನೆ? ಯಾವುದು? ಜೋಗ? ಅದು ಒಂದು ಲೈನ್ ಹೇಳ್ಬೋದು ನಂಗೆ? ಗೊತ್ತಿಲ್ವಾ? ಅಲ್ಲಿ ಸಿಡಿ ಹಾಕ್ತಾರೆ, ನಾವು ಡ್ಯಾನ್ಸ್ ಮಾಡೋದಲ್ವಾ? ನೀವ್ ಹೇಳ್ತೀರಾ? ಹೇಳಿ ನೋಡೋಣ. ಅಷ್ಟೇ ಬರುದಾ? ನಾನು ಎಲ್ಲಿಂದ ಬರುವುದನ್ನ ನಾನು ಎನ್ಸ್ಕೊಂಡೆ ಫುಲ್ ಹೇಳ್ತೀಯ ಅಂತ ಅಲ್ವಾ? ಅಷ್ಟೇ ಹೇಳುದಾ ನೀನು? ಅಷ್ಟೇ ಹೇಳುದು. ಓಕೆ, ಸೊ ನೀನು ಒಂದು ಫಿಲ್ಮ್ ಡೈಲಾಗ್ ಹೇಳಿ ಯಾವ್ದಾದ್ರು. ಗೊತ್ತಿಲ್ಲ. ಎಂತ ಮಾರೆ, ಪಾಸಿಂಗ್ ಗೇಮ್ ಇದು. ಓಕೆ, ನೀವ್ ಹೇಳ್ತೀರಾ? ಪದ್ಯ ಹೇಳಿ. ಯಾವ್ದು ಫೇವ್ರೆಟ್ ಸಾಂಗ್ ನಿಮ್ಗೆ? ಚಮ. ಲೋಟೆ ಅಲ್ವಾ? ಚಮಚ ಅಲ್ಲ, ಲೋಟೆ ಬೇಕಾ ನಿಮ್ಗೆ? ಹಾಗಾದ್ರೆ ಒಂದು ಸಾಂಗ್ ಹೇಳಿ. ಹಾಗಾದ್ರೆ ಹೇಳಿ. ಚಮಚಮ ಯಾವ್ದದು? ಚಮಚವ ಲೋಟ ಯಾವ್ದಾದ್ರು ಒಂದು ಹೇಳಿ. ಯಾವ್ದಾರ? ಅಲ್ಲ, ನಂಗೆ ಅರ್ಥ ಆಗ್ಲಿಲ್ಲ, ತೊಂದ್ರೆ ಇಲ್ಲ, ಅಮ್ಮನಿಗೆ ಅರ್ಥ ಆಗ್ತದಂತೆ, ಹೌದಾ? ನೀವ್ ಹೇಳಿ ಯಾರನ್ನ. ಅಲ್ಲಿ ಹೇಳ್ಬೇಕಲ್ಲ, ಒಂದ್ ಸಾಂಗ್ ಹೇಳ್ಬೇಕಲ್ವಾ? ಹೌದು, ಹೇಳ್ಬೇಕಲ್ಲ ಇವರು. ಒಂದ್ ಸಾಂಗ್ ಹೇಳಿ ಯಾರನ್ನ ಹೇಳಿ. ಗೊತ್ತಿಲ್ವಾ? ಇವ್ರು ನೀವ್ ಹೇಳ್ತೀರಾ ಸಾಂಗ್? ಯಾವ್ದು ಹೇಳ್ತೀರಾ ಹೇಳಿ. ಲಾಸ್ಟ್ ಬೆಂಚ್ ಇದು ಸಾಂಗ್. ನೀವೆಲ್ಲ ಒಟ್ಟಿಗೆ ಆಡುದಾ ಲಾಸ್ಟ್ ಬೆಂಚಲ್ಲಿ?
ಅಲ್ಲ ಅಲ್ಲ ಯಾವ್ದು ಯಾವ್ದು ನೀವು ಹೇಳಿ ಒಂದು ಸಾಂಗ್ ಹೇಳಿ. ಲಾಸ್ಟ್ ಬೆಂಚ್ ಯಾವ ಫಿಲ್ಮ್ ಅದು? ಕಿರಿಕ್ ಪಾಟ್ಯಾ? ಹಾ ಕಿರಿಕ್ ಪಾಟಿ ಅಲ್ವಾ? ಸೊ ಲಾಸ್ಟ್ ಬೆಂಚ್ ಸಾಂಗ್ ಹೇಳಿ. ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು, ಓ ನಮ್ಮದೇ ಹಾವಲ್ಲಿ ಯಾರೇ ಕೇಳದು, ಕುರ್ಚಿ ಹಾಕಿರೋ ಟೇಬಲ್ ಸೆಟ್ರಿಗೆ, ಶೀಲೆ ಹೊಡಿರೋ ಇವರ ಎಂಡ್ರಿಗೆ, ಯಾವುದು ಸೂಪರ್. ಕ್ಲಾಪ್ಸ್ ಕೊಡಿ ಅಲ್ವಾ ಇವರಿಗೆ, ಕ್ಲಾಪ್ಸ್ ಕೊಡ್ಬೇಕು ಇವರಿಗೆ. ಸೊ ನಂಗೆ ತುಂಬಾ ಖುಷಿ ಆದ್ರೆ ಅದು ಡಾಂಕಿ ಮತ್ತೆ ಕ್ಯಾಮಲ್ ಬಂತಲ್ಲಿ. ಯಾವ್ದು ಡಾಂಕಿ ಟಕ್ಕ? ಅದು ಹೇಳಿ, ಅದೊಂದು ಹೇಳಿ ಲೈನು. ಡಾಂಕಿ ಟಕ್ಕ ಇಟಕ. ಓಕೆ, ಡಾಂಕಿ ಟಕ್ಕ ಇಟಕ. ಓಕೆ, ನೀವು ಒಟ್ಟಿಗೆ ಹೇಳ್ಬೇಕು ಈಗ. ಡಾಂಕಿ ಟಕ್ಕ ಇಟಕ. ಓಕೆ, ರೆಡಿ ರೆಡಿ 1 2 3 ಸ್ಟಾರ್ಟ್. ಓಕೆ, ಸೊ ಮತ್ತೊಂದ್ಸತಿ ನಿಮ್ಗೆ ಕಿರಿಕ್ ಪಾಟಿದ ಫಿಲ್ಮ್ ತುಂಬಾ ಇಷ್ಟ ಆಯ್ತು ನಿಮ್ಗೆ ಅಲ್ವಾ? ಸೊ ಆ ಸಾಂಗ್ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿದ್ರ ಮನೆಯಲ್ಲಿ? ಅದು ಹಾಡು ಕೇಳಿಸಿ ನಾನು ಮಾಡಿದ್ದು. ಹೌದಾ? ಗ್ರೇಟ್ ಮಾರಿ, ಇವ್ರು ಚಪ್ಪಾಳೆ ಕೊಡ್ಬೇಕು ಮಾರ. ಖಾಲಿ ಟಿವಿ ನೋಡ್ತಾ ರಪ್ಪ ಪ್ರಾಕ್ಟೀಸ್ ಮಾಡಿ ಮತ್ತೆ ಸಾಂಗ್ ಹೇಳಿದಲ್ವಾ? ಅಲ್ಲ, ಸಾಂಗ್ ಹಾಕುದು ಅದು ಕೇಳುದು. ಅದು ಕೇಳುದಲ್ವಾ? ಓಕೆ, ಸರಿ, ನೀನೊಂದು ಹೇಳ್ಬೇಕಲ್ವಾ ಸಾಂಗ್? ಇವರು ತುಂಬಾ ಜಾಸ್ತಿ ಟೆನ್ಷನ್ ಮಾಡ್ತಾರ ಅಂತ ಮನೆಯಲ್ಲಿ ಅಲ್ವಾ? ಇವ್ರು ಟೆನ್ಷನ್, ನೀವು ಟೆನ್ಷನ್ ಮಾಡುದು ಯಾಕೆ? ಗೊತ್ತಿಲ್ಲ. ನಿಮ್ ಖಾಲಿ ಗೊತ್ತಿಲ್ವಾ? ಗೊತ್ತೇ ಇಲ್ಲ ನಿಂಗೆ ಅಲ್ವಾ? ಓಕೆ, ನೀನು ತುಂಬಾ ಚಾಕ್ಲೇಟ್ ತಿಂತೆ ಅಂತ ಹೌದಾ? ಇಲ್ಲ. ಹಲ್ಲಲ್ಲಿ ಗೊತ್ತಾಗ್ತದೆ? ಇಲ್ಲ ಇಲ್ಲ. ಅಕ್ಕ ತಿನ್ನೋದಾ? ಅಕ್ಕದ ಹಲ್ಲು ಹೋಗಿದೆ, ಹಾಗಾಗಿ ಅಕ್ಕ ಎಲ್ಲ ಚಾಕ್ಲೇಟ್ ತಿನ್ನೋದಲ್ವಾ? ಓಕೆ, ಸೊ ಅರ್ಣವ್ರೆ, ಈಗ ಡ್ಯಾಡಿ ತುಂಬಾ ಪಾಪ ಅಂತ ಹೇಳಿದ್ರಲ್ಲ, ಆಗ ಅಮ್ಮವ ಡ್ಯಾಡಿ ಯಾಕೆ ಪಾಪ ಅಲ್ಲ ಹೇಳಿ? ಅಮ್ಮ ಚಾಕ್ಲೇಟ್ ಎಲ್ಲ ತಗೊಂಡು ಬರ್ತಾರೆ ನಂಗೆ. ಡ್ಯಾಡಿ ಯಾಕೆ ಎತ್ಕೊಂಡು ಬರಲ್ಲ? ಗೊತ್ತಿಲ್ಲ. ಗೊತ್ತಿಲ್ವಾ? ಸೊ ಮೊನ್ನೆ ಫ್ರಿಜ್ ಇದೆಲ್ಲ ಇದೆ, ಐಸ್ ಕ್ರೀಮ್ಸ್ ಮತ್ತೆ ಟೊಮೆಟೊ ಎಲ್ಲ ಬಿಸೈಡ್ ಇದೆ, ಕೆಳಗೆ ಹಾಕಿದ್ರೆ ಅಂತ ಮೊನ್ನೆ ಫ್ರಿಜ್ ಅಲ್ಲಿ ಓಪನ್ ಮಾಡಿ ಅಮ್ಮ ಹೇಳಿದ್ರು ನಂಗೆ. ಹೌದಾ? ಇಲ್ಲ, ಹೌದಾದ್ರೆ ಯಾವ್ದನ್ನ ನಂಬೋದು ಈಗ? ಈಗ ಹೌದಾ ಹೌದಾ ಅಲ್ವಾ ಹೇಳಿ? ಯಾಕೆ ಯಾಕೆ ಅದು ಹಾಗೆ ಮಾಡಿದ್ವಿ? ಹೌದಾ? ಮತ್ತೆ ಎಲ್ಲ ಬಿತ್ತಾ? ಮೊಟ್ಟೆ ಎಲ್ಲ ಕೆಳಗೆ ಹೋಯ್ತು ಅಲ್ಲಿ ಅಲ್ವಾ? ಕರೆಕ್ಟ್. ಓಕೆ, ಸೊ ನೀವು 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 ಫ್ರಿಜ್ ಓಪನ್ ಮಾಡಿದ್ರಾ ಮನೆಯಲ್ಲಿ? ಯಾಕೆ ಫ್ರಿಜ್ ಓಪನ್ ಮಾಡಿದ್ ನೀವು? ಭಯಂಕರ ಮಾರ, ಇವ್ರ ಹತ್ರ ಮಾತಾಡೋದು ಸ್ವಲ್ಪ ಜಾಗ್ರತೆ. ಎಂತಾದ್ರೂ ಉಂಟಾ ತಿನ್ಲಿಕ್ಕೆ? ಹೌದಾ ಉಂಟಾ ನೋಡ್ಲಿಕ್ಕೆ ಅಷ್ಟೇ ಅಲ್ವಾ? ಮತ್ತೆ ತಿನ್ಲಿಕ್ಕೆ ಎಷ್ಟು ತಿಂದ್ರಿ ಫ್ರಿಜ್ ಅಲ್ಲಿ? ಟೊಮೆಟೊ ಇತ್ತು ಅದ್ರಲ್ಲಿ? ಕೊತ್ತಂಬರಿ ಸೊಪ್ಪು ಇತ್ತಾ? ಇಲ್ಲ. ಲೆಮನ್ ಇತ್ತಾ? ಹೌದಾ? ಇಲ್ಲ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೀವಿ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬಾಯ್ ನಂದಿನಿ. ಈಗ ಫಸ್ಟ್ ಸೆಕೆಂಡ್ ಇಲ್ಲಿಂದ ತಗೊಳ್ಬೋದಲ್ಲ? ಫಸ್ಟ್ ಸೆಕೆಂಡ್ ಬೇಡವಾ? ಓಕೆ, ಈಗ ಈಗ ಅಪ್ಪ ಎಷ್ಟು ಗಂಟೆ ಬರ್ತೀರಾ ಹೇಳಿ ಮನೆಗೆ ಕೆಲಸ ಆದ್ಮೇಲೆ? 10. ಗ್ಯಾರಂಟಿಯಾ? ನೀವೇನ್ ಮಾಡ್ತಿರ್ತೀರ ಅವಾಗ 10 ಅಲ್ಲಿ ಬರುವಾಗ? ಟಿವಿ ಅವಾಗ ಬೈಯಲ್ವಾ ನೀವು? ಟಿವಿ ನೋಡ್ತಾ ಇದ್ರೆ ಬೆಲ್ಟ್ ರಬಕ್ಕ ತೆಗಿಯಲ್ವಾ? ಟಿವಿ ನೋಡೋದಕ್ಕೆ ಬೈಯಲ್ಲ, ಮೊಬೈಲ್ ನೋಡೋದಕ್ಕೆ ಬೈತಾರ? ಎಂತಕ್ಕೆ? ಮೊಬೈಲ್ ಯಾರ್ದು ಈಗ? ಅಮ್ಮ ಬೇಕು ಕೊಡ್ತಾರ ಮೊಬೈಲ್, ಅಪ್ಪ ಬೇಕು ಕೊಡ್ತಾರ ಮೊಬೈಲ್?
ಅಮ್ಮ. ಅಮ್ಮ ಕೊಡ್ತಾರೆ. ಅಪ್ಪ ಮೊಬೈಲ್ ಕೇಳುವಾಗ ಬೆಲ್ಟಲ್ಲಿ ಹೊಡಿತಾರಲ್ಲ. ಓಕೆ, ಈಗ ನೀವು ಈಗ ಅವಳಿಗೆ ಯಾವುದು ಕ್ವಶನ್? ಓ ಆಯ್ತು ಮಾರ್ರೆ, ಆಯ್ತು ಇವ್ರಿಗೆ ಕೇಳು ಆಯ್ತಾ. ಓಕೆ, ಅವಳಿಗೆ ಇವ್ರಿಗೆ ಆದ್ಮೇಲೆ ಅವ್ರಿಗಾ? ಓಕೆ, ನಿಮ್ದಾಯ್ತು. ಫಸ್ಟ್ ಸೆಕೆಂಡ್ ಥರ್ಡ್. ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್. ಫಸ್ಟ್ ಸೆಕೆಂಡ್ ಥರ್ಡ್ ಹೌದಾ? ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲ? ಓಕೆ, ಈಗ ನಿಮ್ ಜೊತೆನೆ ಕೇಳ್ತೇನೆ. ಫಸ್ಟ್ ಅವಳಿಗ? ಆಯ್ತು ಮಾರ. ಈಗ ಅಪ್ಪ ಎಷ್ಟು ಗಂಟೆ ಬರ್ತಾರೆ ಮನೆಗೆ? ನಂಗೆ ಗೊತ್ತಿಲ್ಲ. ಏನದು ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ ಅಷ್ಟೇ ಅಲ್ವಾ? ಸೊ ನೀವು ಎಷ್ಟು ಗಂಟೆ ಮಲಗ್ತೀರಾ? ಗೊತ್ತಿಲ್ಲ. ಓಕೆ, ನಿದ್ರೆ ಬರುವಾಗ ಮಲಗ್ತೀರಾ ಅಲ್ವಾ? ಓಕೆ, ಆರ್ನ ಈಗ ನಿಮ್ಗೆ ಆಯ್ತಾ? ಓಕೆ, ಡ್ಯಾಡಿ ಎಷ್ಟು ಗಂಟೆ ಬರ್ತಾರೆ ಮನೆಗೆ? 12:30. ಓ, 12:30. ಏನದು 12:30? ನೀವು ಹೇಳುದಿಲ್ವಾ ಬೇಗ ಬರ್ಲಿಕ್ಕೆ? ಗೊತ್ತಿಲ್ಲ. ನೀವು ಮಲಗಿರ್ತೀರಾ ಅಂತ ಅಲ್ಲ? ನನಗೆ ನಿದ್ದೆ ಬರ್ತದೆ. ಯಾವ್ದು ಬರ್ತದೆ? ನಿದ್ದೆ ಬರ್ತದಾ? ನೀವು ಭಯಂಕರ ಮಾರೆ. ನಿದ್ರೆ ಬಂದ್ರೆ ಮಲಗ್ತಾರ ಅಲ್ವಾ? ಕರೆಕ್ಟ್. ಎಂತ ಎಷ್ಟು ಗಂಟೆ? 12:30 ಬರ್ತಾರಲ್ವಾ? 12:30 ಬಂದ್ಮೇಲೆ ನೀವು ನಿದ್ದೆ ಮಾಡ್ತೀರಾ? ಈಗ ಟಿವಿನೆಲ್ಲ ನೋಡಲ್ವಾ ನೀವು? ಈಗ ಇವರು 10 ಗಂಟೆ ಬರುವಾಗ ಟಿವಿ ನೋಡ್ತಾರಂತ, ನೀವು? ನೀನಿಲ್ಲ. ಮೊಬೈಲ್ ಯಾವುದು? ನಾನು ಆಗ ಹೇಳುವಾಗ ಎಲ್ಲಿ ಹೋಗಿದ್ರಿ ನೀವು? ನೀವು ಸಹ ಟಿವಿ ನೋಡ್ತೀರಾ? ಎಷ್ಟು ಗಂಟೆ ಟಿವಿ ನೋಡ್ತೀರಾ ನೀವು? ಅಪ್ಪ ಹೋಗಿದ ನಂತರ ಆನ್ ಮಾಡ್ತೆ. ಅಪ್ಪ ಹೋದ್ಮೇಲೆ ಅಪ್ಪ ಟಿವಿ ಆನ್ ಆಗ್ತದಲ್ವಾ? ಈಗ ಅಪ್ಪ ಬರುವಾಗನೇ ಟಿವಿ ಆನ್ ಇದ್ರೆ ಏನ್ ಮಾಡ್ತಾರೆ ಅಪ್ಪ? ಎಂತ ಸಹ ಮಾಡುದಿಲ್ಲ ಅಲ್ಲ? ನೀವು ತುಂಬಾ ಪಾಪನ ಅಂತಲ್ವಾ? ಅಲ್ವಾ ಅಲ್ವಾ ಪಾಪ ನೀವರು? ಹೌದಾ? ಸೊ ಈಗ ನಿಮ್ಗೊಂದು ಪ್ರಶ್ನೆ ಆಯ್ತಾ? ಆಯ್ತು ಮಾರೆ, ಅವ್ರಿಗೆ ಕೇಳು. ಆಯ್ತು, ಇಲ್ಲಿಂದ ಕೇಳು ಫಸ್ಟ್. ಈ ಚಾಕ್ಲೇಟ್ ಉಂಟು, ರಪ್ಪ ಕೊಡ್ತೇನೆ ನಾನು. ಡೀಲೆ ಅಡ್ಡಿಲ್ವಾ? ಇಲ್ಲಿಂದ ಆಯ್ತಾಯ್ತು. ಚಾಕ್ಲೇಟ್ ಅಲ್ವಾ ಇಲ್ಲೇ ಅಲ್ವಾ? ಸ್ಟಾರ್ಟಿಂಗ್ ಸೆಕೆಂಡ್ ಬರ್ತದಲ್ಲ, ಬೇಗ ಬರ್ತದಲ್ಲ ಹಾಗೆ. ಓಕೆ, ಏನೇ ಇರಲಿ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಆ ಒಂದು ಚಾಕ್ಲೇಟ್ ಕೊಡ್ತೇನೆ ನಿಮ್ಗೆ. ಓಕೆ, ಆ ಚಾಕ್ಲೇಟ್ ಯಾವ್ದು ಅಂತ ಹೇಳ್ಬೇಕು ಎಲ್ರು, ಆಯ್ತಾ? ರಪ ಹೇಳ್ಬೇಕು. ಯಾವ್ದು? ರಪ ಹೇಳ್ಬೇಕು, ಆಯ್ತಾ? ಓಕೆ, ಇದೊಂದು ಚಾಕ್ಲೇಟ್ ತಗೊಳ್ಳಿ. ಇದು ಯಾವ ಚಾಕ್ಲೇಟ್ ಅಂತ ಹೇಳ್ಬೇಕು. ಚಾಕ್ಲೇಟ್ ಯಾವ್ದು ಅಂತ ಹೇಳ್ಬೇಕು. ಓಕೆ, ಯಾವ ಚಾಕ್ಲೇಟ್ ಹೇಳಿ? ಹೇಳಿ ಮಾರ್ರೆ, ಇದು ಎಂತ ಇದು? ಓದಿ ಇದು. ಸ್ಪೆಲ್ಲಿಂಗ್ ಹೇಳಿ. ಸ್ಪೆಲ್ಲಿಂಗ್ ಹೇಳಿ. ಸ್ಪೆಲ್ಲಿಂಗ್. ಎನ್. ನಾನು ಹೇಳ್ತೇನೆ. ಎನ್ ಎ ಎನ್ ಡಿ ಐ ಎನ್ ಐ. ನಂದಿನಿ. ಓಕೆ, ನಂದಿನಿ ಬೈಟ್. ಓಕೆ, ಇದೊಂದು ಚಾಕ್ಲೇಟ್ ನಿಮ್ಗೋಸ್ಕರ ಆಯ್ತಾ? ಓಕೆ, ನಂದಿನಿ ಬೈಟ್. ಓಕೆ, ನಿಮ್ಗೋಸ್ಕರ ಇದು ಚಾಕ್ಲೇಟ್ ನಮ್ಮಿಂದ. ಓಕೆ, ತಗೊಳ್ಳಿ. ಯಾವ್ದು ಚಾಕ್ಲೇಟ್? ನಂದಿನಿ ಬೈಟ್. ನೀವು ಬೈಟ್ ಆಯ್ತು. ಯಾವ ಚಾಕ್ಲೇಟ್ ಅದು? ನಂದಿನಿ ಬೈಟ್ ತಿನ್ಬೇಕು. ಓಕೆ ಓಕೆ, ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ. ಓಕೆ, ಸೊ ಪ್ರಶ್ನೆ ನೀವು ಆನ್ಸರ್ ಹೇಳಿದ್ರೆ ನಿಮ್ಗೆ ಚಾಕ್ಲೇಟ್. ಈಸಿ ಅಲ್ಲ, ಒಟ್ಟಿಗೆ 50-50. ಅದು ಕಷ್ಟ ಇರ್ಬೋದು, ಈಸಿ ಇರ್ಬೋದು, ಆಯ್ತಾ? ಓಕೆ ಓಕೆ ಜಾ. ಸೊ ಈಗ ನಿಮ್ಮ ಆರ್ನವ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೇಗೆ ಕರೀತಾರೆ? ಆರ್ನ ಅಂತ ಕರೀತಾರೆ, ಹೇಗೆ ಕರೀತಾರೆ? ಮುನ್ನಿ. ಮುನ್ನಿ ಅಂತ ಕರೀತಾರೆ ಅಲ್ವಾ? ಓಕೆ, ಒಂದು ಆನ್ಸರ್ ಸಿಕ್ತು. ನಿಮ್ಗೆ ಹೇಗೆ ಕರೀತಾರೆ ಮನೆಯಲ್ಲಿ? ಸುಮ್ನೆ ಅರ್ಧ ಅಂತ ಕರಿಯಲ್ವಾ? ಅರ್ಧ ಅಂತ ಕರಿಯಲ್ವಾ ನಿಮ್ಮನ್ನ? ಆರಾಧ್ಯ ಮಾತ್ರ ಕರೀತಾರೆ. ಓಕೆ, ನಿಮ್ದೊಂದು ಆನ್ಸರ್ ಸಿಕ್ತು. ನಿಮ್ಮನ್ನ ಹೇಗೆ ಕರೀತಾರೆ? ಅಮ್ಮಿ ಅಂತ ಕರಿಯಲ್ವಾ? ಅಂಶಿಕಾ ಮಾತ್ರ. ಅಂಶಿಕಾ ಮಾತ್ರನಾ? ಓಕೆ, ಯಾವ್ದು ಪಪ್ಪ? ಯಾವ್ದು ಅಪ್ಪ ಹೇಗೆ ಕರೀತಾರೆ ನನ್ನ? ಸೇಮ್ ಅಲ್ಲ, ಅದೇ ಕರೆಕ್ಟ್. ಈಗ ನಿಮ್ದು
ಸೇಮ್ ಇವ್ರದ್ದು ಯಾವುದು ಸೇಮ್ ಅಲ್ಲ, ಎಲ್ಲ ಸೇಮ್. ಓಕೆ, ಸೊ ಯಾರ್ದು ಅಪ್ಪ ಸ್ವಲ್ಪ ಜೋರ ಅಂತ ಅಲ್ವಾ? ಯಾಕೆ ಅವ್ರ ಹತ್ರ ಕೇಳ್ಬೇಕು. ಅವರೇ ಹೌದಾ ಸರ್, ತುಂಬಾ ಹೊಡಿತೀರಂತೆ ನೀವು? ಯಾವಾಗ ಹೊಡೆದಂತೆ? ಯಾವಾಗ ಹೊಡೆದದ್ ನೀನು? ಯಾರು ನೀನು ಹೊಡಿಯುದಾ ಅಂತ ಹೆಚ್ಚಿನ ಅಂಶ? ಯಾಕೆ ಅಪ್ಪ ಹೊಡಿಯೋದು ಗೊತ್ತಿಲ್ಲ. ಈಗ ಮೇ ಬಿ ನೀನ್ ತಂಟೆ ಮಾಡುದ ಅಂತ, ಇಲ್ದಿದ್ರೆ ಅವ್ರವ್ರ ಗಲಾಟೆಯಲ್ಲಿ ನಿನ್ ಮೇಲೆ ತೋರಿಸುದಂತ ಅಲ್ವಾ? ಯಾಕೆ ಯಾಕೆ ಹೊಡಿಯೋದಂತ ಕೇಳಿ, ಅಪ್ಪನ ಹತ್ರ ಕೇಳಿ. ಯಾಕೆ ಹೊಡಿಯೋದಂತ ಕೇಳಿ, ಈಗ ಕೇಳಿ. ಈಗ ಒಳ್ಳೆ ಪ್ಲೇಸ್ ಇದು. ಹೇಳಿ 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 ಹೇಳಿ. ಓಕೆ, ಸೊ ಅಲ್ಲಿ ಅಪ್ಪ ಯಾಕೆ ನಿಂಗೆ ಹೊಡಿಬೇಕು ಅಂತ ನಂಗೆ ರೀಸನ್ ಬೇಕು. ಈಗ ಅಪ್ಪ ಮತ್ತೆ ಅಮ್ಮ ಗಲಾಟೆ ಮಾಡಿದ್ ಮಾತ್ರ ನಿನ್ ಮೇಲೆ ತೆಗಿಯೋದಲ್ವಾ ಸಿಟ್ಟು? ಯಾಕೆ ಅವಸ್ಥೆ ನೋಡಿ. ಗೊತ್ತಿಲ್ಲ. ಈಗ ನನ್ನ ಪ್ರಕಾರ ಇವರು ಗಲಾಟೆ ಮಾಡ್ಕೊಂಡು ನಿಮ್ ಮೇಲೆ ತೆಗಿಯೋದು ಅಲ್ವಾ? ಅಪ್ಪ ಯಾಕೆ ಹೊಡಿಯೋದು? ಯಾವ್ದ್ರಲ್ಲಿ ಹೊಡಿತಾರೆ ನಿಂಗೆ? ಈಗ ನೀನ್ ಅಪ್ಪನಿಗೆ ಹೊಡಿಯೋದಿಲ್ವಾ? ಇಲ್ಲ. ಯಾಕೆ ಕೇಳಿದ್ಯಾ? ಹಾಗೆ ಎಂತ ಮಾಡ್ತೀನಿ ನೀನು? ಹಾಗೆ ಎಂತ ಮಾಡ್ತೀನಿ ಬೆಲ್ಟಲ್ಲಿ ಹೊಡಿಯುವಾಗ? ಹೋಗುದಿಲ್ವಾ? ಹೇಗೆ 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 ಹೊಡಿತಾರೆ ಹೇಳು, ನಂಗೆ ಹೇಳು. ಹೇಗೆ ಹೊಡಿತಾರೆ ಹೇಳಿ ಹೇಳಿ. ಓಕೆ, ಸೊ ಈಗ ಇವರಿಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ. ಎಲ್ಲ ಸ್ಟೋರಿ ಹೇಳಿದ್ರೆ ಮನೇಲಿ ಬಿಡಲ್ಲ ಅಲ್ವಾ? ಕರೆಕ್ಟ್, ಗೊತ್ತಾಯ್ತಂಗೆ. ಈಗ ಮನೆಗೆ ಹೋಗಿ ನಿಂಗೆ ಸಿಗ್ಬೋದು ಈಗ ಬೆಲ್ಟಲ್ಲಿ ಅಲ್ವಾ? ಓಕೆ, ನಂಗೆ ಒಂದು ಹೇಳು, ಬೆಲ್ಟಲ್ಲಿ ಯಾವಾಗ ಹೊಡಿತಾರೆ ಹೇಳು? ಯಾವಾಗ ಹೊಡಿತೀರಿ? ನೀವು ಹೊಡಿಯೋದಲ್ಲ ಮಾರ. ಯಾವ ಸ್ಟೈಲಲ್ಲಿ ಹೊಡಿತಾರೆ ಹೇಳಿ? ಸುದೀಪ್ ತರ ಹೊಡಿತಾರ? ಹೌದಾ? ಓಕೆ ಓಕೆ ಓಕೆ. ಈಗ ಆಯ್ತಾ, ನೀವು ಇವರಿಗೆ ಹೊಡಿಬಾರ್ದು ಈಗೆಲ್ಲ ಹೇಳ್ತಾರೆ ಆಯ್ತಾ? ಇವರೆಲ್ಲ ಹೇಳ್ತಾರೆ. ಆಯ್ತಾಯ್ತು ಕೇಳುವ. ನೀವು ಭಯಂಕರ ಆಯ್ತು ಮಾರ ಇವ್ರಿಗೆ. ಓಕೆ, ಅಪ್ಪ ಅಮ್ಮ ಹೊಡಿತಾರೆ ನಿಂಗೆ? ಇದು ಡೌಟ್ ನಂಗೆ, ಯಾಕಂದ್ರೆ ಇದು ಮನೇಲಿ ಹೊಡಿತಾರೆ ಅಂತ ಗೊತ್ತಾಯ್ತು. ಓಕೆ, ಯಾಕೆ ಹೊಡಿಯುದಿಲ್ವ ನಿಮ್ಗೆ? ನೀವು ಅಷ್ಟು ಪಾಪನೇ ನೀವು? ಹೌದಾ? ಹೊಡಿತಾರೆ? ಇಲ್ಲಲ್ಲ. ಓಕೆ, ಈಗ ನಿಮ್ಗೆ ಹೊಡಿಯಲ್ಲ. ಓಕೆ, ಸೊ ಯಾಕೆ ಹೊಡಿಯಲ್ಲ ನಿಂಗೆ? ಇಷ್ಟೇ ಗೊತ್ತಿಲ್ಲ. ಓಕೆ. ನೀವೀಗ ಅಮ್ಮನ ಯಾಕೆ ನೋಡಿ? ಅಮ್ಮ ಹೇಳಿದಾರ ಏನು ಮಾತಾಡ್ಬಾರ್ದು, ಎಲ್ಲ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಡ ಹಾಗೆ ಹೇಳಿದಾರ? ಇಲ್ಲ. ಓಕೆ, ಯಾಕೆ? ಇದು ಹಲ್ಲು ಓದೋದ್ ನಂಗೆ ಡೌಟ್. ಯಾರು ಹೊಡ್ದೋದು ಇಲ್ಲಿ? ಯಾಕೆ ನಿನ್ನ ಹಲ್ಲು ಅವ್ರು ತೆಗೆದು ಅಣ್ಣ ಇಟ್ಕೊಂಡಿದಾರ ಅಂತ ನಿಮ್ಮ ಹಲ್ಲನ್ನ ಅಲ್ವಾ? ಅದ್ಯಾರು ಹೊಡ್ದದ್? ನೀವು ಹೊಡ್ದದ? ಮತ್ತೆ ಅದೇ ಹಾಗೆ ಓದೋದಾ? ಓಕೆ. ಸೊ ಆರ್ನ, ಈಗ ಇವ್ರು ಹೇಳಿದ್ರು ಅಪ್ಪ ಹೊಡಿತಾರೆ ಅಮ್ಮ ಹೊಡಿತಾರೆ ಅಂತ, ನಿಮ್ಗೆ ಯಾರು ಹೊಡಿಯೋದು? ಯಾಕೆ ಅಣ್ಣ ಹೊಡಿಯೋದು? ಗೊತ್ತಿಲ್ಲ. ನೀವು ಕಂಪ್ಲೇಂಟ್ ಕೊಡುದಿಲ್ಲ ಅಮ್ಮನ ಹತ್ರ ಅಣ್ಣ ಹೊಡಿತಾನೆ ಅಂತ? ಹೌದಾ? ಯಾವ್ದು ಅಮ್ಮ? ಹೌದಲ್ಲ? ಈಗ ಶಾಲೆಯಲ್ಲೆಲ್ಲ ಹೊಡಿತಾರಲ್ಲ ಕೆಲವೊಂದ್ಸತಿ, ಎಲ್ಲ ಮನೇಲಿ ಹೇಳ್ತೀರಾ ನೀವು? ಯಾಕೆ ಹೇಳ್ಬೇಕು? ಹಾಗೇನೆ ಹೇಳುದು. ಈಗ ಮನೆಯಲ್ಲಿ ಯಾರು ಹೊಡಿತಾರೆ ನಿಮ್ ಶಾಲೆಯಲ್ಲಿ ಹೇಳ್ತೀರಾ? ಈಗ ನೀನು ಬೆಲ್ಟಲ್ಲಿ ಹೊಡೆದದ್ದು ನಿಮ್ ಫ್ರೆಂಡ್ ಹತ್ರ ಹೇಳಿದ್ಯಾ? ರಾಹುಲ್ ಹತ್ರ ಹೇಳಿದ್ಯಾ? ರಾಹುಲ್ ಇಲ್ವಾ? ಮತ್ತೆ ಯಾರು ಇನ್ನೊಬ್ಬ ಯಾರು ಫ್ರೆಂಡ್? ಬಾಯ್ ಫ್ರೆಂಡ್ ಯಾರು? ಖಾಲಿ ಗರ್ಲ್ ಫ್ರೆಂಡ್ ಅಲ್ಲ? ಸನ್ಮಿತಾ? ಓಕೆ. ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಿಂಗೆ? ಲೆಕ್ಕ ಮಾಡಿ. ಸಮಿತಾ ಒಂದು, ಮತ್ತೆ ನಿಖಿತಾ ಅಲ್ವಾ? ನಿಮ್ ಗರ್ಲ್ ಫ್ರೆಂಡ್ ಅಲ್ವಾ ಅದು? ಅಲ್ಲ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಹೇಳಿ, ಯಾರು ಅವ್ರದ್ದು ಗರ್ಲ್ ಫ್ರೆಂಡ್ ಹೇಳಿ? ಇವ್ರದ್ದು ಗರ್ಲ್ ಫ್ರೆಂಡ್ ಯಾರು ಹೇಳಿ? ಫಾಸ್ಟ್ ಹೇಳ್ಬೇಕು. ಎಸ್, ಈಗ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡ್ಲಿಕ್ಕಿದೆ ನನಗೆ. ಓಕೆ, ನೀವು ಆಗ ಎಲ್ಲ ಹೇಳಿದ್ರಿ ಬೆಲ್ಟ್ ಅದು ಇದು ಅಂತ, ಎಲ್ಲ ಸುಳ್ಳು ಹೇಳಿದ್ ನಂಗೆ ಗೊತ್ತುಂಟು. ಅವರಿಗೆ ಸತ್ಯ ಹೇಳ್ತಾರೆ ಆಯ್ತಾ? ಓಕೆ, ಸೊ ಆರ್ನವ್ರೆ, ಈಗ ನಿಮ್ಮ ಪೇರೆಂಟ್ಸ್ ಜೊತೆ ಕೇಳೋಣ.
ಓಕೆ, ನಿಮ್ಮ ಮನೇಲಿ ಏನೆಲ್ಲ ಮಾಡ್ತಾರೆ, ಸೊ ಫ್ರಿಜ್ ಎಷ್ಟು ಪಲ್ಟಿ ಹಾಕಿದ್ರಿ, ಎಷ್ಟು ಸತಿ ಹಾಕಿದ್ರಿ ಎಲ್ಲ ಹೇಳ್ತಾರೆ ಈಗ, ಆಯ್ತಾ? ನೀವೆಲ್ಲ ಹೀಗೆ ಸಿಕ್ಕಿ ಬೀಳ್ತೀರಿ. ಓಕೆ ಓಕೆ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ರಶ್ಮಿ. ಓಕೆ, ಸೊ ಆರ್ನವ್ರ ಬಗ್ಗೆ ನೀವು ಹೇಳಬೇಕು, ಯಾಕಂದ್ರೆ ಮನೆಯಲ್ಲಿ ಯಾವ ಥರ ಇಡ್ತಾರೆ ಆರ್ನವರು? ತುಂಬಾ ಮಸ್ತಿ, ತುಂಬಾ ಮಸ್ತಿ. ಹೌದಾ? ಏನೆಲ್ಲ ಮಾಡ್ತಾರೆ ಮನೆಯಲ್ಲಿ? ಅಣ್ಣನೊಟ್ಟಿಗೆ ಫೈಟಿಂಗ್. ಅಣ್ಣನೊಟ್ಟಿಗೆ ಫೈಟಿಂಗ್. ನೀವು ಅವ್ರದ್ದು ಫೈಟಿಂಗ್ ಮೆಟ್ಲಲ್ಲಿ ಹೋದ್ರೆ ನಿಮ್ಗೆ ಕೂಡ ಒಂದು ಬೀಳ್ತದೆ ಬಿಡೋದಿಲ್ಲ, ಹಾ. ಓಡೋಗ್ತಾನೆ. ಹೌದಾ? ಓಕೆ ಓಕೆ, ನೋಡಿ ಎಷ್ಟೆಲ್ಲ ಸತ್ಯ ಎಲ್ಲ ಮಾತಾಡ್ತಾರೆ ಅಂತ ಅಲ್ವಾ ಆರ್ನವ್ರೆ? ಯಾಕೆ ಅಣ್ಣನ ಜೊತೆ ಫೈಟ್ ಮಾಡೋದು ಆರ್ನ? ಆಟ ಆಡ್ತೇವೆ. ಆಟ ಆಡೋದು, ಫೈಟ್ ಮಾಡೋದಲ್ಲ ಮೇಡಮ್, ಆಟ ಆಡೋದಲ್ಲ. ಆಟ ಆಡಿ ಸ್ವಲ್ಪ ಫೈಟಿಂಗ್ ಮಾಡಿ. ಯಾಕೆ ಹೇಳ್ತಾರ? ಗೊತ್ತಿಲ್ಲ, ವಿತೌಟ್ ರೀಸನ್ ಅಲ್ವಾ? ಓಕೆ, ಸೊ ತುಂಬಾ ಖುಷಿ ಕೊಡುವಂಥದ್ದು ಆರ್ನ ಅವರ ಬಗ್ಗೆ ಹೇಳಿ. ತುಂಬಾ ಖುಷಿ ಅಂದ್ರೆ ತುಂಬಾ ಮೆಚೂರ್ಡ್. ಓಕೆ, ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾರೆ ಅಲ್ವಾ? ಓಕೆ, ಸೊ ಮೇ ಬಿ ಯಾವ್ದ್ರಲ್ಲಿ ಟ್ಯಾಲೆಂಟ್ಸ್ ಜಾಸ್ತಿ ಇದೆ? ಡ್ಯಾನ್ಸಾ? ಅಲ್ಲ, ಅವಳು ಸುಮ್ಮನೆ ಅವಳ ಪಾಡಿಗೆ ಒಂದು ಕೆಲಸ ಮಾಡ್ತಿರ್ತಾಳೆ. Okay. ನಾವೇನಾದ್ರೂ ಮಾತಾಡಿದ್ರೆ ಮಧ್ಯದಲ್ಲಿ ಪೋಕ್ ಮಾಡಿ ಅದು ಕರೆಕ್ಟ್ ಹೇಳ್ತಾಳೆ ಮಾತ್ರ, ಹೀಗೆ ಮಾಡಿ ಹಾಗೆ ಮಾಡಿ. ಓಕೆ ಅದೊಂದು ಸ್ಪೆಷಾಲಿಟಿ ಅಲ್ವಾ? ಸೊ ನೀವು ಮೇ ಬಿ ಒಂದು ವೇಲ್ ಹೋದ್ರೆ ಅದು ಸ್ವಲ್ಪ ಆಚೆ ಈಚೆ ಆದ್ರೆ ನೀವು ಇವ್ರು ಹೇಳ್ತಾರೆ ಇದೇ ವೇಲ್ ಹೋಗ್ಬೇಕು ಅಂತ ಅಲ್ವಾ? ಸೊ ಹಾಗಾಗಿ ಅದು ತುಂಬಾ ಖುಷಿ ಆಗುತ್ತೆ ನಿಮ್ಗೆ. ಓಕೆ, ಸೊ ಗ್ರೇಟ್. ಅಂಡ್ ಆರ್ನವ್ರೆ, ನೀವು ಅಮ್ಮ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದಿ, ಯಾಕೆ? ಅದು ಮೊಬೈಲ್ ಕೊಡ್ತಾರಂತ ಅಲ್ವಾ? ನೀವು ಮೊಬೈಲ್ ಕೊಡ್ತೀರಂತ, ಹೌದಾ? ಕಡಿಮೆ. ಓಕೆ, ಮೊಬೈಲ್ ಯಾಕೆ ಕೊಡಲ್ಲ ನೀವು? ಸುಮ್ಮನೆ ಒಳ್ಳೇದಲ್ಲ ಮಕ್ಕಳಿಗೆ. ಹೌದು, ಓಕೆ, ಒಳ್ಳೇದಲ್ಲ ಮಕ್ಕಳಿಗೆ, ಏನು ಕೇಳಬೇಡಿ ಆಯ್ತಾ? ಇದು ಲಾಸ್ಟ್. ಅದು ಮೊಬೈಲ್ ಬೇಕಿದ್ರೆ ನನ್ನ ಜೊತೆ ಕೇಳಿ, ನಾನು ಕೊಡ್ತೇನೆ, ಆಯ್ತಾ? ಓಕೆ, ಎಸ್. ಆ್ಯಂಡ್ ಇನ್ ಫ್ಯೂಚರಲ್ಲಿ ಏನಾಗಬೇಕು ಅಂತಿದೆ ಆರ್ನವರು? ನಿಮ್ಮ ಒಂದು ಇಷ್ಟ ಅಂದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹೇಗೆ? ಇಂಡಿಪೆಂಡೆಂಟ್ ಆಗಿ ಅವಳ ಲೈಫ್ ಅವಳನ್ನೇ ಸೆಟ್ ಮಾಡಿ ಅಲ್ವಾ? ಓಕೆ ಓಕೆ, ಸೂಪರ್. ಆ್ಯಂಡ್ ಫನಿಸ್ಟ್ ಏನಾದರೂ ಇಷ್ಟು ತನಕ ಏನಾದರೂ ಒಂದು ನೆನಪಿದೆಯಾ? ನಿಮ್ಗೆ ಒಂದು ನೆನಪೇ ಹೋಗಲ್ಲ ಆ ಥರದ್ದು ಏನಾದ್ರು ಇನ್ಸಿಡೆಂಟು? ಸಣ್ಣ ಇರ್ಬೇಕು, ಅವಳಿಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಫಿಶ್ ಕುಕ್ ಮಾಡೋ ತನಕ ವೇಟ್ ಮಾಡೋದಿಲ್ಲ, ಓಕೆ, ಅದೇ ತಿನ್ಲಿಕ್ಕೆ ಹೋದದ್ದು ಫಸ್ಟ್. ಓಕೆ, ಸಣ್ಣದಿರುವಾಗ ಮಾರ್ಕೆಟ್ ಇಂದ ತಂದ್ಮೇಲೆ ಡೈರೆಕ್ಟ್ ತಿನ್ಬೇಕೇ ಅಲ್ವಾ? ಬಾಯಿಗೆ ಹಾಕಿ ಆಯ್ತು. ಹೌದಾ? ಯಾವ್ದು ಮೀನು ಅದು ಹೇಳಿ, ಯಾವ್ದಾದ್ರು ನೆನಪಿದ್ಯಾ? ಸಿಲ್ವರ್ ಫಿಶ್. ಸಿಲ್ವರ್ ಫಿಶ್? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆರಾಧ್ಯ, ಈಗ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡ್ಲಿಕ್ಕೆ ಉಂಟು, ಆಯ್ತಾ? ಈಗ ನೀವು ಫುಲ್ ರೆಡಿಯಾ? ಓಕೆ ಓಕೆ, ಸೊ ಇವರು ಈಗ ಭಾರಿ ಯೋಚನೆ ಮಾಡ್ತಿದ್ದಾರೆ, ಬೆಲ್ಟ್ದೇ ಭಾರಿ ಯೋಚನೆ ಮಾಡ್ತಾ ಉಂಟು ಅಲ್ವಾ? ಕರೆಕ್ಟಾ? ಅಯ್ಯೋ, ಇವ್ರದ್ದು ಮುಖ ನೋಡಿದ್ರೆ ಭಾರಿ ಇದಾಗ್ತಿದೆ. ಏನು ಆಗ ನಾನಿದ್ದೇನೆ, ಆಯ್ತಾ? ಬೆಲ್ಟ್ ನನ್ನ ಹತ್ರ ಉಂಟು, ಬ್ಲ್ಯಾಕ್ ಬೆಲ್ಟ್. ಓಕೆ, ಡನ್. ಸೊ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಗೌತಮಿ. ಓಕೆ ಸರ್, ನಿಮ್ಮ ಹೆಸರು? ಗಣೇಶ್ ಅಂತ. ಓಕೆ, ಡನ್. ಸೊ ನನಗೆ ಭಾರಿ ಖುಷಿ ಆದದ್ದು ಅಂದ್ರೆ ಡೈರೆಕ್ಟ್ ಆಗಿ ಅವ್ರು ಮಾತಾಡಿದ್ರು, ನಿಮಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಬೆಲ್ಟ್ ಇದೆ, ಏನು ವಿಷಯ, ಏನೆಲ್ಲ ಆಗ್ತದೆ ಅದು ಹೇಳಿ ಸರ್. ಇವ್ರು ನೋಡಿ, ಈಗ ಕೇಳೋದು ನೋಡಿ, ಸತ್ಯನೇ ಹೇಳಿದಾನೆ. ಸತ್ಯ ಹೇಳಿದಾನೆ. ಓಕೆ, ಸೊ ಬೆಲ್ಟ್ ಅಲ್ಲಿ ಯಾಕೆ? ಕೈಯಲ್ಲಿ ಹೊಡೆದ್ರೆ ನಂಗೆ ನೋವಾಗತ್ತೆ. ಓಹೋ, ಕೈಯಲ್ಲಿ ಹೊಡೆದ್ರೆ ನನಗೆ ನೋವಾಗತ್ತೆ, ಅವ್ನಿಗೆ ಎಷ್ಟು ಹೊಡೆದ್ರು ತಾಗೋದಿಲ್ಲ. ಓಕೆ, ಅದಕ್ಕೆ ಬೆಲ್ಟ್ ಅಲ್ಲಿ ಕಾಲಿಗೆ ಹೊಡೆಯುತ್ತೆ. ಓಕೆ ಓಕೆ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೀವಿ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬಾಯ್ ನಂದಿನಿ. ತುಂಬಾ ಪೋಖ್ರಿ ಮಾಡ್ತಾನೆ, ತುಂಬಾ ಪೋಖ್ರಿ. ನಾನು ಬರುದೇ ರಾತ್ರಿ ಆಗತ್ತೆ, ಯಾವ್ದೋ ಟೆನ್ಷನ್ ಅಲ್ಲಿ ಬರುವಾಗ ಏನೋ ಮಾಡಿರ್ತಾನೆ. ಬಂದಾಗ ಮೊಬೈಲೇ ಇರುತ್ತೆ ಅವನ ಕೈಯಲ್ಲಿ, ಇವಳದು ಮೊಬೈಲೇ ಇರುತ್ತೆ. ಆಮೇಲೆ ನನ್ನ ಕೈಯಲ್ಲಿ ನನ್ನ ಮೊಬೈಲ್ ಇದ್ರೆ ಕೇಳ್ತಾನೆ, ನೀ ಯಾಕೆ ಮೊಬೈಲ್ ಇಟ್ಕೊಂಡಿದ್ದಿ ಕೊಡಿ ಅಂತ ಅಲ್ವಾ? ಹಾಗೆ, ಸೊ ಏನಾದರೂ ಫನ್ನಿಯೆಸ್ಟ್ ಮೂಮೆಂಟ್ ಅಂದರೆ ಮೇ ಬಿ ನಿಮಗೆ ಅದು ನೆನಪು ಹೋಗಲ್ಲ. ನಾನು ಆಗಲೇ ಆರ್ನವರ ಪೇರೆಂಟ್ಸ್ ಜೊತೆ ಕೇಳಿದ್ದೇನೆ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ ಯಾವ ಥರ ಅಂದರೆ ಏನಾದರೂ ಒಂದು ಇನ್ಸಿಡೆಂಟ್? ಫನ್ನಿಯೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ನಾವೇನಾದ್ರೂ ಒಂದು ಜೋಕ್ ಹೇಳ್ತೇವೆ, ಏನಾದರೂ ಒಂದು ಓಕೆ, ಏನಾದರೂ ಒಂದು ಇನ್ಸಿಡೆಂಟ್ ಅಲ್ಲಿ. ಓಕೆ, ಸೇಮ್ ಇನ್ಸಿಡೆಂಟ್ ಅವನು ಹೇಳ್ತಾನೆ ಮತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ಮತ್ತೆ ನೀವು ಅದು ಹೇಳಿದ್ರೆ ಹಾಗೆ. ಓಕೆ ಓಕೆ, ಸೊ ಅಮ್ಮ ಪಾಪ ಅಂತೆ
ನೀವೇನು ಹೇಳಿ ಅಮ್ಮ 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 ಅಮ್ಮನಿಗೆ ಹೆದರ್ತಾನ ಅವನು. ಅಮ್ಮಗೆ ಹೆದರ್ತಾನೆ. ಓಕೆ ಅಮ್ಮ ಮಾತಾಡಿ ಸ್ವಲ್ಪ, ಯಾಕಂದ್ರೆ ಅಮ್ಮ ಅಂದ್ರೆ ತುಂಬಾ ಇಷ್ಟ ಅಂತ ಇವನಿಗೆ. ಓಕೆ ಅಮ್ಮ, ಈಗ ಇವನು ಹೇಳಿದ್ರು ಅಮ್ಮ ತುಂಬಾ ಪಾಪ ಅಂತ. ಯಾಕೆ ಪಾಪ? ಅವ್ನು ಸುಳ್ಳು ಹೇಳಿದ್ದು. ಸುಳ್ಳು ಹೇಳಿದ್ದು. ಸುಳ್ಳು ಸತ್ಯವಾ? ಸತ್ಯ ಯಾಕೆ ಸತ್ಯ? ಸತ್ಯ. ಹೌದಾ? ಓಕೆ. ಸುಳ್ಳು ಯಾಕೆ ಹೇಳ್ಬೇಕಂದ್ರೆ ಈಗ ನೆಕ್ಸ್ಟ್ ಮನೆಗೆ ಹೋಗ್ಬೇಕಲ್ವಾ, ನಿಮ್ಮಿಂದ ಏನಾದ್ರೂ ಆಗ್ಬೇಕಾದ್ರೆ ಆಗ್ಲೇಬೇಕು. ಸೊ ಅದಕ್ಕೋಸ್ಕರ ಈ ತರ ಹೇಳಿದಾನೆ ಅಲ್ವಾ? ಓಕೆ, ಏನಾಗ್ಬೇಕು ಇವರು ಇನ್ ಫ್ಯೂಚರ್ ಅಲ್ಲಿ? ಅವನಿಗೆ ಇಷ್ಟ ಬಂದದ್ದು ಇಷ್ಟ ಬಂದದ್ದು ಅಲ್ವಾ? ಓಕೆ, ನಿಮ್ಮ ಒಂದು ಮನಸ್ಸಲ್ಲಿ ಓಕೆ ನಂಗೆ ಡಾಕ್ಟರ್ ಆಗ್ಬೇಕು ಆ ಥರದ್ದು ಏನಾದ್ರು? ಇಲ್ಲ, ನನಗೆ ಆಕ್ಚುಲಿ ಸ್ವಲ್ಪ ಎನ್ವೈರನ್ಮೆಂಟ್ ಬಗ್ಗೆ ಕಾಳಜಿ ಇರುವಂತ ಮನುಷ್ಯ ಆಗ್ಬೇಕು ಅಂತ. ಓಹ್ ಸೂಪರ್, ನಿಮ್ಗೊಂದು ಕ್ಲಾಸ್. ನಾನು ಟೀಚರ್ ಸರ್. ಯಾಕಂದ್ರೆ ನಾನು ಟೀಚರ್. ಓಹ್, ಸೊ ಹಾಗಾಗಿ ಆ ಥರ ಒಂದು ಎನ್ವೈರ್ಮೆಂಟ್ ಸಬ್ಜೆಕ್ಟ್ ನೀವು ಬಯಾಲಜಿ. ಓ ಓಕೆ ಓಕೆ, ಗ್ರೇಟ್ ಗ್ರೇಟ್. ಅವ್ರು ನಿಮಗೆ ಒಳ್ಳೆ ಮಾಡಿ ಕಳಿಸ್ತಾರ ಅಂತ ಮನೇಲಿ ಅಲ್ವಾ ಸಬ್ಜೆಕ್ಟ್? ಅಲ್ವಾ? ಪೆಟ್ಟು ಕೊಟ್ಟು ಕಲಿಸೋದು. ಪೆಟ್ಟು ಕೊಟ್ಟು ಕಳಿಸೋದು. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಅಮ್ಮನ ಜೊತೆ ಮಾತಾಡಬೇಕು, ಆಯ್ತಾ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸವಿತಾ ಶೆಣೈ. ಓಕೆ, ಡನ್. ಸೊ ಇವ್ರು ಆಗದಿಂದ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಲಯನ್ ವಾಯ್ಸ್ ಮಾಡಿದ್ರು. ನೀವು ಕಲಿಸಿದ್ದ ಮನೆಯಲ್ಲಿ ಲಯನ್ ವಾಯ್ಸ್ ಈ ಥರ ಬೇಕು ಅಂತ? ಅವಳ ವಾಯ್ಸೇ ಗಟ್ಟಿ. ಅವಳು ಲಯನ್ ಟೈಗರ್ ಅದರಲ್ಲೇ ಇರೋದು ಇಡೀ ದಿನ. ಹೌದಾ? ಲಯನ್ ಅಥವಾ ಟೈಗರ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಟೈಗರ್ ಡ್ಯಾನ್ಸ್ ಮಾಡ್ತಾರೆ ಇವರು? ಓಹೋ ಹಾಗೆ. ಸೊ ಇವರು ಏನಾಗಬೇಕು ಇನ್ ಫ್ಯೂಚರಲ್ಲಿ ಮೇಡಮ್ ಹೇಳಿ? ಅವಳಿಗೆ ಏನು ಖುಷಿ ಉಂಟು ಅದು ಅವ್ರು ಆಗ್ಬೋದು. ಬಟ್ ಅವಳು ಯಾವಾಗಲೂ ಹೇಳೋದು ನಾನು ಡಾಕ್ಟರ್ ಆಗ್ತೇನೆ ಹೇಳಿ. ಡಾಕ್ಟರ್ ಆಗ್ತೇನೆ. ಯಾವ ಡಾಕ್ಟರ್ ಅಂತೆ ಇವರು? ಅವಳಿಗೆ ಒಂದ್ ಕಡೆಯಲ್ಲಿ ಹೋಗುವಾಗ ಹೇಳಿದ್ ನೀನು ಡಾಕ್ಟರ್ ಆಗ್ಬೇಕು ದೊಡ್ಡದಾದ ನಂತರ ಹೇಳಿ. ಅದನ್ನ ಅವಳು ಗಟ್ಟಿ ಹಿಡ್ದಿದ್ದಾಳೆ, ನಾನು ಡಾಕ್ಟರ್ ಆಗ್ತೇನೆ ದೊಡ್ಡದಾದ ನಂತರ ಹೇಳಿ. ಯಾವ ಡಾಕ್ಟರ್ ನೀವು ಆಗೋದು? ಡೆಂಟಿಸ್ಟಾ? ಯಾಕಂದ್ರೆ ನಿಮ್ಗೆ ಹಲ್ಲು ಹೋಯ್ತಲ್ಲ. ಓಕೆ, ಸೊ ಹಾಗಾಗಿ ಡೆಂಟಿಸ್ಟ್ ಆಗ್ತೇನೆ ನೀವು? ಇಲ್ಲ ಇಲ್ಲ. ಓಕೆ, ಇವ್ರು ಮಾತಾಡೋದು ಕಮ್ಮಿಯ ಮನೆಯಲ್ಲಿ ಹೇಗೆ? ಇಲ್ಲ ಸರ್, ಹೈಯೆಸ್ಟ್ ಮಾತಾಡ್ತಾಳೆ ಆಕ್ಚುಲಿ. ಓಕೆ, ಹೈಯೆಸ್ಟ್ ಮಾತಾಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಏನಾದ್ರೆ ನೀವು ಎದುರುಗಡೆ ಇದ್ದೀರಾ? ಇಲ್ಲ, ಅವಳು ಆವಾಗದಿಂದ ಹೇಳ್ತೇನೆ ನನ್ನ ಬಗ್ಗೆ ಏನು ಹೇಳ್ಬೇಡ ಅಲ್ಲಿ. ಓಕೆ, ಸೊ ನಿಮ್ಮ ಬಗ್ಗೆ ಅವ್ರು ಏನು ಹೇಳ್ಬಾರ್ದು, ಹಾಗಾದ್ರೆ ನೀವು ಹೇಳಲೇಬೇಕು. ಓಕೆ, ಎಸ್. ಆ್ಯಂಡ್ ಮನೇಲಿ ಅಂದರೆ ಇಷ್ಟು ತನಕ ಏನಾದರೂ ಒಂದು ಫನ್ನಿ ಮೂಮೆಂಟ್ಸ್ ಇರ್ಬೋದು, ಒಂದು ಸೀರಿಯಸ್ ಮೂಮೆಂಟ್ಸ್ ಇರ್ಬೋದು, ಏನಾದರೂ ಫನ್ನಿಯೆಸ್ಟ್ ಏನಾದರೂ? ಫನ್ನಿಯೆಸ್ಟ್ ಮೂಮೆಂಟ್ ಅಂದರೆ ನಾವು ಆಕ್ಚುಲಿ ನನ್ನ ಮಗನ ಉಪನಯನ ಪ್ಲಾನ್ ಮಾಡ್ತಿದ್ವಿ. ಓಕೆ, ಅವಳು ಫಸ್ಟ್ ಕ್ವಶನ್ ಕೇಳಿದ್ದು ನನಗೆ ಯಾವಾಗ ಉಪನಯನ ಮಾಡ್ತೀನಿ ನೀನು ಹೇಳಿ. ಯಾವುದು ನನಗೆ ಯಾವಾಗ ಉಪನಯನ ಮಾಡ್ತೀರಿ ಹೇಳಿ. ಅಂದ್ರೆ ಅವಳಿಗೆ ಅಣ್ಣನಿಗೆ ಏನ್ ಮಾಡ್ತೇವ ಅದನ್ನು ಅವಳಿಗೆ ಮಾಡ್ಲೇಬೇಕು. ಓಕೆ ಓಕೆ. ಅದಕ್ಕೆ ನಾನು ಅವಳಿಗೆ ಹೇಳಿದೆ ಅಣ್ಣನಿಗೆ ಅಲ್ಲ ನಿನ್ಗೆ ಉಪನಯನ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ನಿನ್ ಹುಡುಗಿ ಹೇಳಿ. ಅದಕ್ಕೆ ಅವಳು ಹೇಳಿದ್ ನಾನು ಅದಕ್ಕೆ ಹೇಳಿದೆ ನಿನ್ಗೆ ಮದ್ವೆ ಮಾಡೋದು ಹೇಳಿ. ಅವಳ ಅಪ್ಪ ಹೇಳಿದ್ದು ನಿನ್ಗೆ ಮದ್ವೆ ಮಾಡುವ ಹೇಳಿ. ಅದಕ್ಕೆ ಅವಳು ಫಸ್ಟ್ ಆಗ ನಂಗೆ ಮದ್ವೆ ಮಾಡಿಬಿಡಿ ಹೇಳಿದ್ರು. ಓಕೆ ಓಕೆ. ಸೊ ಅವಳು ಅಣ್ಣ ಏನ್ ಮಾಡ್ತಾನೆ ಅದು ಮಾಡ್ಬೇಕು. ಅಣ್ಣ ಹುಲಿವೇಷ ಪೇಂಟ್ ಹಾಕಿದ್ರೆ ನನ್ಗೂ ಪೇಂಟ್ ಹಾಕ್ಬೇಕು. ಓಕೆ ಓಕೆ ಓಕೆ, ಬಾರಿ ತುಂಬಾ ಖುಷಿ ಅಲ್ವಾ? ಓಕೆ, ಡನ್. ಅಂಶಿಕಾ, ಈಗ ಒಂದು ಸಾಂಗ್ ಹೇಳ್ತೀರಾ? ಸಾಂಗ್ ಅಂದ್ರೆ ಕ್ಲಾಸ್ ಅಲ್ಲಿ ಯಾವ್ದು ರೈಮ್ಸ್ ಅಲ್ಲಿ ಇರ್ತದೆ ಅದು ಹೇಳ್ತೀರಾ? ಯಾವ್ದು ಹೇಳ್ತೀರಾ ಈಗ? ಲಿಟಲ್ ಟಾಮಿ ಟಕ್ಕರ. ಓಕೆ, ಈಗ ಹೇಳ್ತೀರಾ ನಂಗೆ? ಎಲ್ಲರೂ ಈಗ ಕೇಳ್ತಾರೆ, ಎಲ್ಲರೂ ಕ್ಲಾಪ್ಸ್ ಕೊಡ್ತಾರೆ. ಈಗ ಹೇಳ್ತೀರಾ? ರೆಡಿ ಅಲ್ವಾ? ಓಕೆ, ನಾನು ಕೂಡ ರೆಡಿ, ನೀವು ರೆಡಿ? ಹೇಳಿ. ಯಸ್. ಲಿಟಲ್ ಟಾಮಿ ಟಕ್ಕರ್ seems what is supper. Actually eat white bread and butter. How shall he cut it with the big knife? Who shall he share it with the big fat wife? ಅಷ್ಟೇ ನಾನು ಸೂಪರ್, ಕಂಗ್ರ್ಯಾಚುಲೇಷನ್. ಅಂಡ್ ಎಲ್ಲ ಕ್ಲಾಪ್ಸ್ ಕೊಡಿ ಇವರಿಗೆ, ಆಯ್ತಾ? ಓಕೆ, ಈಗ ಇವ್ರು ಹೇಳಿದ್ರು. ಈಗ ಇವ್ರು ಯಾವ್ದು ಹೇಳ್ತಾರೆ? ಯಾವ್ದು ಹೇಳಿ ಅವರು? ಓಕೆ, ಆಗ್ಲಿ, ಇವ್ರ ಜೊತೆ ಕೇಳಲ್ಲ. ನಂಗ್ ಬೇಡ. ಯಾವ್ದು ಬೇಡ? ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳಿ ಮಾರೆ. ಗೊತ್ತಿಲ್ಲ. ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ಲ. ಯಾವ್ದು ಗೊತ್ತಿಲ್ಲ ನಿಮಗೆ? UKG ಅಲ್ಲಿ ಎಲ್ಲ ರೈಮ್ಸ್ ಕಲಿಸ್ತಾರೆ. ಅದೇ UKG ಅಲ್ಲಿ ಎಲ್ಲ ರೈಮ್ಸ್ ಕಳಿಸ್ತಾರೆ. ಇವ್ರು ಯಾಕೆ ಹೇಳಲ್ಲ? ಹೊಸ ಹೊಸ ರೈಮ್ಸ್ ಎಲ್ಲ ಕಲಿಸ್ತಾರೆ. ಹೊಸ ಹೊಸದ್ ಬಂದಿದೆ ಅಲ್ಲ ಈಗ? ಹೌದು ಹೌದು ಹೌದು, ಹೊಸ ಹೊಸ ಬಂದಿದೆ ಈಗ. ಹೊಸ ಯಾವ್ದು ಉಂಟು ಹೇಳಿ? ಹೊಸ ಯಾವ್ದು? ಗೊತ್ತಿಲ್ಲ. ಅಪ್ಪ ಈಗ ಕೇಳ್ತಾ ಇದ್ದಾರೆ ಅಲ್ಲಿ, ಹೇಳ್ತಿದ್ರೆ ಹೇಳು ಅಂತ ಹೇಳ್ತಿದ್ದಾರೆ. ಯಾವ್ದು ಹೇಳು? ಅಪ್ಪನ ಮುಖ ನೋಡು. ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲ? ಈಗ ಅಪ್ಪನ ಸ್ವಲ್ಪ ಸುರ ಹೆದರಿಕೆ ಇಲ್ವಾ ಮಾರೆ? ಎಲ್ಲೋ ಡರ್ಟಿ ಫೆಲೋ ಡ್ರೆಸ್ ಕೂಡ ಎಲ್ಲೋ ಉಂಟು. ಹಾ, ಡ್ರೆಸ್ ಕೂಡ ಎಲ್ಲೋ. ಗೊತ್ತಿಲ್ಲ. ಹೇಳು ಮಾರೆ. ಜಾನಿ ಜಾನಿ ಎಸ್ ಪಾಪ ಆದ್ರು ಹೇಳು ಮಾರೆ. ಗೊತ್ತಿಲ್ಲ. ನಂಗೆ ಗೊತ್ತುಂಟು. ಇವ್ರಿಗೆ ಗೊತ್ತುಂಟಲ್ಲ. ಈಗ ಒಂದು ಈಗ 6ನ ಹೇಳಿದ ತಕ್ಷಣ ನೀ ಹೇಳ್ಬೇಕು. ಓಕೆ? ಓಕೆ ಅಲ್ಲ? ಎಸ್, 6ನ ಹೇಳಿ. ಜಾನಿ ಜಾನಿ ಎಸ್ ಪಪ್ಪ ಹಾ, eating sugar
hair, no papa. Telling lies, no papa. Open your eye, ha ha ha. ಓಕೆ ಅಂಡ್ ಹಾಗೆ ಯಾವ್ದು ಹೇಳಿದ್ರಿ ಟ್ವಿಂಕಲ್ ಟ್ವಿಂಕಲ್ ಅಂತ ಅದು ಗೊತ್ತಿಲ್ಲ. ಹೇಳಿ ನಂಗೆ ಗೊತ್ತಿಲ್ಲ ಅದಕ್ಕೆ ನೀವು ಕಲಿಸ್ಬೇಕು. ಹೇಳಿ ಹೇಳಿ ನಂಗೆ ಹೇಳಿ ಟ್ವಿಂಕಲ್ ಟ್ವಿಂಕಲ್ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ ಈಗ ನೀವು ಹೇಳಿ ಟ್ವಿಂಕಲ್ ಟ್ವಿಂಕಲ್. ನಂಗೆ ಬರ್ತದೆ. ನಿಮ್ಗೆ ಬರ್ತದೆ ಯಾವ್ದು ಅದು ಯಾವ್ದು ಹೇಳಿ ಟ್ವಿಂಕಲ್ ಟ್ವಿಂಕಲ್ ಹೇಳಿ. Twinkle, twinkle, little star, how I wonder what you have. Up the wonder what you have, like a diamond in the sky. ಶುಭ ಕ್ಲಾಪ್ಸ್ ಕೊಡಿ ಇವರಿಗೆ. ಇವ್ರು 2 ಸಾಂಗ್ ಹೇಳಿದ್ದಾರೆ ಆಯ್ತಾ? ಓಕೆ ಅರ್ಣ ಫೇವ್ರೆಟ್ ಆನಿಮಲ್ ಯಾವುದು? Tiger, ಟೈಗರ್. ನಿಮ್ದು? tiger, ಟೈಗರ್. ನಿಮ್ದು? lion. ಲಯನ್. ಲಯನ್. ಓಕೆ ಟೈಗರ್ ಆನಿಮಲ್ ನಿಮ್ದು ಫೇವ್ರೆಟ್ ಅಲ್ವಾ? ನಿಮ್ದು ಕೂಡ ಟೈಗರ್. ಈಗ ಒಂದು ಕಾಂಪಿಟೇಷನ್ ಇದೆ. ಟೈಗರ್ ಹೇಗೆ ಕೂಗ್ತದೆ ಹೇಳಿ? ಮೇಲ್ ನೋಡ್ತದಾ? ಅರ್ರ ಯಾವುದು ಹೇಳಿ ಹೇಳಿ ಒಮ್ಮೆ. ಅರ್ರ ಟೈಗರ್ ಟೈಗರ್ ಹೇಗೆ ಕೂಗ್ತದೆ ಹೇಳಿ? ಟೈಗರ್ 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 ಹೇಗೆ ಕೂಗ್ತದೆ ಹೇಳಿ ಹೇಳಿ ಹೇಗೆ? ಯಾವ್ದು? ಅದು ಭೂತ ಮಾರ್ರೆ ಅಂತ ಹೇಳುದು. ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ. ಟೈಗರ್ ಯಾಕೆ ಹೋಗ್ತದೆ? ಯಾಕೆ ಹೋಗ್ತದೆ ಪ್ಲೀಸ್ ಪ್ಲೀಸ್. ಗೊತ್ತಿಲ್ಲ. ಓಕೆ ಆರ್ನ ಈಗ ಮಾಡಿ ತೋರಿಸ್ತಾರೆ ಟೈಗರ್ ಹೇಗೆ ಕೂಗ್ತದೆ. ನೀವು ಈಗ ನೋಡ್ಬೇಕು ಟೈಗರ್ ಕೂಗುವಾಗ ನೀವು ಹೆದರ್ಬೇಕಷ್ಟೇ ಆಯ್ತಾ? ಓಕೆ ಟೈಗರ್ ಹೇಗೆ ಕೂಗ್ತದೆ? ಹೆಚ್ಚಿನ ಟೈಗರ್ಗೆ ಬಾಯ ಬರುವುದಿಲ್ವ ಅಂತ ಹೇಳಿ ಹೇಳಿ ಆರ್ನ ಹೇಗೆ ಹೇಗೆ ಟೈಗರ್ ಹೇಗೆ ಕೂಗ್ತದೆ? ಗೊತ್ತಿಲ್ಲ. ಸೈಲೆಂಟಾ? ಸೈಲೆಂಟ್ ಅದು ನಿಮ್ ಕ್ಲೋಸ್ ಫ್ರೆಂಡ್ ಅದಕ್ಕೆ ಸೈಲೆಂಟ್ ಅಲ್ವಾ? ನಾನು ಅದ್ರ ಮೇಲೆ ಮಲಗಿದ್ದೇನೆ. ಯಾವಾಗ? ಝೂ ಅಲ್ಲ? ಹೌದಾ? ನೀನ್ ಮತ್ತೆ ಟೈಗರ್ ತುಂಬಾ ಕ್ಲೋಸಾ? ಟೈಗರ್ ಹೆಸರೆಂತ? ಸುರೇಶ್ ಪ್ರಕಾಶ್? ಮತ್ತೆ ಟೈಗರ್ ಯಾವತ್ತಿಂತ? ಹೌದು ಅದು ಕರೆಕ್ಟ್. ಟೈಗರ್ ಅಲ್ವಾ? ಅದೇ ಕೂಗ್ತದೆ. ಅದೊಂದು ಗೊತ್ತಿಲ್ಲ. ನೀವು ಬೇರೆ ಏನಾದ್ರೂ ಕೇಳಿ ಅದೊಂದು ಗೊತ್ತಿಲ್ಲ. ಬೇರೆ ಯಾವುದು ಫೇವ್ರೆಟ್ ನಿಂದ ಅನಿಮಲ್? ಜೀಬ್ರಾ. ಜೀಬ್ರಾ ಯಾಕೆ ಕೂಗ್ತದೆ ಹೇಳಿ? ಕೂಗುದೇ ಇಲ್ಲ ಅಲ್ಲ, ಸೈಲೆಂಟ್. ನೀವು ಪೆಟ್ಟು ಹೊಡೆದ್ರು ಕೂಡ ಏನು ಹೇಳಲ್ಲ ಅಲ್ವಾ? ಓಕೆ ನಿಮ್ಗೆ ಯಾವ್ದು ಏನೊಂದು ಫೇವ್ರೆಟ್? ಯಾವ್ದು ಇಲ್ಲ. ಓಕೆ ನಿಮ್ದು ಲಯನ್. ಈಗ ಲಯನ್ ಹ್ಯಾಕ್ ಕೂಗ್ಬೇಕಂದ್ರೆ ಯಾಕೆ ಹೋಗ್ತದೆ ಹೇಳಿ? ಲಯನ್ ಯಾವ್ದು ಮತ್ತೊಂದ್ಸತಿ ಹೇಳಿ. ಹೆಚ್ಚಿನ ಅಂಶ ಇದು ಲಯನ್ಗೆ ಕೋಲ್ಡ್ ಆಗಿದೆಯಾ ಅಂತಲ್ಲ? ಸ್ವಲ್ಪ ಐಸ್ ಕ್ರೀಮ್ ಆಗ ತಿಂದ್ರಲ್ಲ ನೀವು ಹಾಗೆ. ಮತ್ತೊಮ್ಮೆ ಮಾಡಿ. ಸೂಪರ್. ಓಕೆ ಸೊ ಆರ ನೀವು ಮಾಡ್ಲೇಬೇಕೀಗ. ಟೈಗರ್ ಹೇಗೆ ಕೂಗುದು ಹೇಳಿ? ಅವರೆಲ್ಲ ಮಾಡಿ ತೋರಿಸಿದ್ರು. ಅದು ಕಾಗೆ. ಅಂದ್ರೆ ಅದು ಕಾಗೆ. ಅಷ್ಟೇ. ಓಕೆ ನಿಮ್ ಗರ್ಲ್ ಫ್ರೆಂಡ್ ಯಾರು? ಅರ್ಣ. ಓ ದೇವರೇ, ಎಂತ ಗರ್ಲ್ ಫ್ರೆಂಡ್ ಅರ್ಣ? ಹೌದಾ? ಇವ್ರಿಗೆ ಬೇಜಾರಾಯ್ತು. ಹೌದಾ? ಅಷ್ಟೇ ಅಲ್ವಾ? ನಿಮ್ಗೆ ಸಹ ಅರ್ಣ. ಓಕೆ ಓಕೆ ಅಂಡ್ ಅರ್ಣ ಯಾರು ಬಾಯ್ ಫ್ರೆಂಡ್ ಯಾರು ನಿಂದು? ಹಾಗೆ ಇವ್ರದ್ದು ನಗು ನೋಡಿ ಇಲ್ಲಿದ ನಗ ಬಂತು ಅಲ್ವಾ? ಬಾಯ್ ಫ್ರೆಂಡ್ ಯಾರು? ಹೆಸರಿಲ್ವಾ? ಆರಾಧ್ಯ. ನಿಮ್ದು ಬಾಯ್ ಫ್ರೆಂಡ್ ಯಾರು? ಆಯ್ತಲ್ಲ ಮಾರ್ರೆ, ನಾನು ಅದಕ್ಕೆ ನಿಮ್ಮನ್ನ ಮಿಡ್ಲಲ್ಲಿ ಕುತ್ಕೊಳ್ಸಿದ್ದು ಆಯ್ತಾ? ಆರ್ನ ಮತ್ತೆ ಇವರು ನಿಮ್ ಗರ್ಲ್ ಫ್ರೆಂಡ್ ಅಲ್ವಾ? ಓಕೆ ನೀವು ಭಯಂಕರ ಚಿಪ್ಸ್ ಎಲ್ಲ ಕೊಡ್ತೀರಂತೆ ಇವ್ರಿಗೆ? ಹೌದಾ? ಯಾಕೆ ಆರ್ನ ಕೊಡುದಿಲ್ಲ ಅಂತೆ ನೀವು? ಅದಂದ್ರೆ ಹೇಗೆ ಹೇಗೆ ನೀವು ಕೊಟ್ಟಿದ್ದು ಅವನಿಗೆ ಕೊಡುದಾ? ನಾನು ಕೊಟ್ಟಿದ್ದ ಆರಾಧನಾಗೆ ಅಂಶಿಕನಿಗೆ ಅವನು ಕೊಟ್ಟದ್ದು. ಅದೇ ಹೇಗೆ ಅವನಿಗೆ ಇವಳಿಗೆ ಬೇಜಾರಾಗಲ್ವಾ ಅವಾಗ? ಅವಳಿಗೆ ಕೊಡ್ತಾಳೆ ಡೈರೆಕ್ಟ್ ಅಲ್ವಾ? ಓಕೆ ಸೊ ನಾನು ಕೊಟ್ಟಿದ್ದ ಅವಳು ತಿನ್ನೋದಿಲ್ಲ ಮತ್ತೆ ನಾನು ತಗೊಂಡೇನೆ ನಾನು ತಿಂತೇನೆ. ನೋಡಿ ಈಗ ಎಲ್ಲಿ ತನಕಂದ್ರೆ ಇವ್ರು ಕೊಟ್ಟಿದ್ದನ್ನ ಅವ್ರು ತಿನ್ನಲ್ಲ, ಇವ್ರು ಕೊಟ್ಟಿದ್ದನ್ನ ಅವ್ರು ತಿಂತಾರೆ.
ಅದು ಹಾಗೆ ಅಲ್ವಾ. ಸೊ ಏನೇ ಇರಲಿ, ಸೊ ನಿಮ್ಮ ಫೇವ್ರೆಟ್ ಟೀಚರ್ ಅಂತ ಹೇಳಿದ್ರಿ, ತುಂಬ ಇಷ್ಟ ಟೀಚರ್ ಕೂಡ ಹೇಳಿದ್ರಿ. ಯಾರು ತುಂಬ ಎನಿಮಿ ಥರ ಮಾಡ್ತಾರೆ ಟೀಚರ್? ಹೌದು, ವಿಲನ್ ಯಾರು ನಿಮ್ಮ ಟೀಚರ್? ಅನಿತಾ ಟೀಚರ್. ಅನಿತಾ ಟೀಚರ್. ನಿಮ್ದು ಅನಿತಾ ಟೀಚರಾ? ನನ್ನ ಸಂಧ್ಯಾ ಟೀಚರ್. ಸಂಧ್ಯಾ ಟೀಚರ್. ನಿಮ್ಗೆ 2 ಜನ ಅನಿತಾ ಟೀಚರ್, ನಿಮ್ಗೆ ಸಂಧ್ಯಾ ಟೀಚರ್. ಯಾಕೆ ಸಂಧ್ಯಾ ಟೀಚರ್ ಏನ್ ಮಾಡಿದ್ರು ನಿಮ್ಗೆ? ಸಂಧ್ಯಾ ಟೀಚರ್ ಇದು ವ್ಯಾನ್ ವ್ಯಾನ್ ಅಲ್ಲಿ ಹೋಗ್ತಾಳೆ. ನನ್ನ ಕ್ಲಾಸ್ ಟೀಚರ್ ಇದ್ದಾರೆ. ಹೌದಾ? ನಿಮ್ದೀಗ ವ್ಯಾನ್ ಇದ್ದೇ ಟಾಪಿಕ್ ಅಲ್ವಾ, ನಾನು ಕ್ಲಾಸ್ ಇದ್ ಮಾತಾಡಿದ್ದು. ಓಕೆ, ಸೊ ಈಗ ನಿಮ್ಗೆ ಯಾಕೆ ಸಂಧ್ಯಾ ಟೀಚರ್ ಬಾರಿ ಇದು ಇಷ್ಟ ಅಂತ ಅಲ್ಲ, ಇವರು ಇಷ್ಟ ಹೇಳಿಲ್ಲ, ನಿಮ್ಗೆ ಇಷ್ಟ ಆಗಿರ್ಬೋದಲ್ವಾ? ಓಕೆ, ಸೊ ಯಾಕೆ ಕಷ್ಟ ಆಗ್ತಿತ್ತು? ಗೊತ್ತಿಲ್ಲ. ಓಕೆ, ನಿಮ್ಗೆ ಯಾಕೆ ಕಷ್ಟ? ಗೊತ್ತಿಲ್ಲ. ನಿಮ್ಗೆ ಯಾವ್ದು ಗೊತ್ತಿಲ್ಲ ಮಾರ್ರೆ, ನಿಮ್ಗೆ ಯಾವ್ದು ಗೊತ್ತಿಲ್ಲ. ನಿಮ್ಗೆ ಯಾಕೆ ಕಷ್ಟ? ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ ಅಲ್ವಾ? ಓಕೆ, ಸೊ ಆಗ್ಲಿ. ಸೊ ಈಗ ನೀವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿ, ಅಂಡ್ ಎಷ್ಟನೇ ಬೆಂಚ್ ನೀವು ಕೂತ್ಕೊಳ್ಳೋದು ಹೇಳಿ ಕ್ಲಾಸಲ್ಲಿ? ಫಸ್ಟ್ ಬೆಂಚ್. ಫಸ್ಟ್ ಬೆಂಚ್. ಯಾರಿಗೆ ಪನಿಷ್ಮೆಂಟ್ ಜಾಸ್ತಿ ಸಿಕ್ಕೋದು ಹೇಳಿ? ಇವ್ರಿಗೆ ಸಿಗಲ್ವಾ? ಶಯನ್ ಮತ್ತೆ ತನೀಶ್ ಇವ್ರಿಗೆ ಸಿಗಲ್ವಾ? ಯಾಕೆ? ಕೈಗೋ ಅಲ್ಲ ನಂಗೆ ಕೊಂಕಣಿ ಅರ್ಥ ಆಗಲ್ಲ, ಸ್ವಲ್ಪ ಕನ್ನಡದಲ್ಲಿ ಮಾತಾಡು ಆಯ್ತಾ? ಕೈಗೂ ಒಟ್ಟಾರೆ ಕೈಗೂ ಎಲ್ಲ ಬೇಡ ಆಯ್ತಾ? ಈಗ ನೋಡಿ, ಈಗ ನೀವು ಇವ್ರು ಜೋರಾ ಕ್ಲಾಸಲ್ಲಿ ಹೇಳಿ, ಫಸ್ಟ್ ಹೇಳ್ಬೇಕು. ಈಗ ಇವ್ರು ಜೋರಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೇನೆ. ಮತ್ತೆ ಇವ್ರ ಕ್ಲಾಸಲ್ಲಿ ಜೋರಾ ಪಾಪನ? 2 ಜನ 3 ಜನ ಜೋರು. ಯಾರು 3 ಜನ? ಭಯಂಕರ ಮಾಡಿ ಇವ್ರದ್ದು ಹೆಚ್ಚು ಮನೆಯಲ್ಲೇ ಮಾತಾಡ್ಕೊಂಡು ಬಂದಿದ್ದಾರೆ ಅಲ್ವಾ? ಯಾರು ಹೆಚ್ಚು ಜೋರು? ಇವ್ರು ಯಾಕೆ? ಜಾಸ್ತಿ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ಅವನು? ಏನ್ ಮಾತಾಡ್ತಾನೆ ಫ್ರೆಂಡ್ಸ್ ಹತ್ರ? ನಿಮ್ಗೆ ಗೊತ್ತಿಲ್ವಾ ಅವ್ರು ಏನ್ ಮಾತಾಡ್ತಾರ ಅಂತ? ಸೆಕೆಂಡ್ ಬೆಂಚ್. ಅವಳು ಸೆಕೆಂಡ್ ಬೆಂಚ್, ನೀವು ಫಸ್ಟ್ ಬೆಂಚ್. ಫಸ್ಟ್ ಬೆಂಚ್ ಅಲ್ಲ ನಾನು ಮತ್ತೆ ಯಾರಿಂದ ಫಸ್ಟ್ ಬೆಂಚ್, ಇವನು ಸೆಕೆಂಡ್ ಬೆಂಚ್. ಸೆಕೆಂಡ್ ಬೆಂಚ್. ನಾನು ಮತ್ತೆ ಯಾರನ್ನ ಫಸ್ಟ್ ಬೆಂಚ್, ಇವಳು ಸೆಕೆಂಡ್ ಬೆಂಚ್. ಎಲ್ಲ ಸುಳ್ಳು ಹೇಳ್ತಾರೆ. ಎಂತ ಮಾರ ನೀವು ಒಟ್ಟಾರೆ ಸುಳ್ಳು ಹೇಳುದಾ ನೀವು? ಕೆಳಗೆ ಕೂತ್ಕೊಂಡು ಟೈಮ್ ಮಾಡಿ ಸೇಮ್ ಪ್ಲೇಸ್ ಅಂದವ. ಅಯ್ಯೋ ಆಯ್ತು, ಓಕೆ. ನಾವು ಬೆಂಚಲ್ಲಿ ಕುತ್ಕೊಳ್ಳೋದಿಲ್ಲ, ಕೆಳಗೆ ಕುತ್ಕೊಳ್ತೇವೆ. ಯಾಕೆ ಪನಿಷ್ಮೆಂಟ್ ಕೊಡ್ತಾರಲ್ಲ ಕೆಳಗೆ ಕೂತ್ಕೊಳಿಸುದು ಅಲ್ವಾ? ಮತ್ತೆ ಸ್ಕೂಲ್ ಡೇ ಆಗೋ ತನಕ ನಾವು ಕೆಳಗೆ ಕುತ್ಕೊಳ್ಳೋದು. ಸ್ಕೂಲ್ ಡೇ ಆದ್ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಅದಕ್ಕೆ ಒಂದ್ ದಿನಾಗಿ ಕುತ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ. ಹೌದಾ? ಓಕೆ ಓಕೆ. ಒಂದ್ ರೂಮ್ ಖಾಲಿ ಇರ್ತದೆ, ಮತ್ತೆ ನೀವು ಕೆಳಗೆ ಕೂತ್ಕೊಳ್ಲಿಕ್ಕೆ ಅಲ್ವಾ? ಸೊ ಸ್ಕೂಲ್ ಡೇ ಆದ ತಕ್ಷಣ ನಿಮ್ಗೆ ಮೇಲೆ ಕೂತ್ಕೊಳ್ತಾರೆ. ಅದ್ಯಾಕೆ ಮೇಲೆ ಕೂತ್ಕೊಳಿಸುದು? ಗೊತ್ತಿಲ್ಲ. ಓಕೆ. ಅರ್ಣ, ಈಗ ಮನೇಲಿ ಯಾವ್ದು ಹಾಲ್ ಯೂಸ್ ಮಾಡ್ತಾರೆ ಮನೇಲಿ? ನಂದಿನಿ. ಹೌದಾ? ನಿಮ್ದು ನಂದಿನಿಯಾ? ನಿಮ್ ಮನೆಯಲ್ಲಿ ಯಾವ ಹಾಲು? ನಂದಿನಿಯಾ? ಓಕೆ, ಸೂಪರ್. ಎಲ್ಲ ಮನೆಯಲ್ಲಿ ಕೂಡ ನಂದಿನಿ ಹಾಲು ಯೂಸ್ ಮಾಡ್ತಾರಲ್ವಾ? ಓಕೆ, ಮನೆಯಲ್ಲಿ ಕೂಡ ನಂದಿನಿ ಹಾಲು ಅಲ್ವಾ? ನೀವು ಮನೆಯಲ್ಲಿ ಹಾಲು ನಂದಿನಿ ಅಂತ ಹೇಳಿದ್ರಲ್ವಾ, ನಮಗೆ ಹೊಸ ಫ್ಲೇವರ್ ಒಂದು ಜ್ಯೂಸ್ ಕೊಡ್ತೇವೆ. ಆ ಜ್ಯೂಸ್ ಅನ್ನ ಟೇಸ್ಟ್ ಮಾಡಿ ಹೇಳ್ಬೇಕು ನಂಗೆ. ಓಕೆ ಓಕೆ, ನಂದಿನಿ ಅವರದೊಂದು ಜ್ಯೂಸ್. ಓಕೆ, ನೀವು ಟೇಸ್ಟ್ ಮಾಡಿ ನಂಗೆ ಹೇಳ್ಬೇಕು ಯಾವ ತರ ಇದೆ ಅಂತ, ಆಯ್ತಾ? ಇವ್ರಿಗೆ ಮಾತ್ರ ಆಯ್ತಾ? ನಿಮ್ಗೆ ಇಲ್ಲ? ಬೇಕೇ? ತಗೊಳ್ಳಿ, ನಿಮ್ಗೂ ಕೂಡ ಇದಕ್ಕೆ ಟೇಸ್ಟ್ ಮಾಡಿ ಹೇಳ್ಬೇಕು. ಓಕೆ ಅರ್ಣ, ನಂದಿನಿ ಸೈಡ್ ಇಂದ ನಿಮ್ಗೆ ಒಂದು ಗಿಫ್ಟ್ ಹ್ಯಾಂಪರ್. ಓಕೆ, ಎಸ್, ಇದನ್ನ ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ನಂಗೆ. ಓಕೆ, ಸ್ವೀಟ್ ಬಾಕ್ಸ್ ಇದು, ಎಲ್ಲರೂ ಮನೆಯಲ್ಲಿ ಕೂತು ತಿನ್ಬೇಕು ನೀವು. ಓಕೆ, ಡನ್ ಡನ್. ಅಂಶಿಕಾ, ನಿಮ್ಗೂ ಕೂಡ ನಂದಿನಿ ಸೈಡ್ ಇಂದ ಒಂದು ಗಿಫ್ಟ್ ಹ್ಯಾಂಪರ್. ಓಕೆ, ಇದು ಕೂಡ ನೀವು ಮನೇಲಿ ಎಂಜಾಯ್ ಮಾಡಬೇಕು. ನೀವು ಮತ್ತೆ ನಂಗೆ ಫೋನ್ ಮಾಡಿ ಹೇಳ್ಬೇಕು ಎಷ್ಟು ಯಾವ ತರ ಟೇಸ್ಟ್ ಇದೆ ಅಂತ, ಆಯ್ತಾ? ಓಕೆ. ಆರಾಧ್ಯ, ನಿಮ್ಗೂ ಕೂಡ ನಂದಿನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಓಕೆ, ಸೊ ಇದನ್ನು ಓಕೆ, ಎಸ್ 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 ಎಸ್. ಓಕೆ, ನೋಡಿದ್ರೆ ವೀಕ್ಷಕರೇ, ಕಿಲ್ಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಸೊ ಸೂಪರ್ ಆಗಿ ನಮ್ಮ ಕಿಲ್ಲಾಡಿ ಪುಟಾಣಿಗಳು ಮಾತಾಡಿ ಆಯಿತು. ಆ್ಯಂಡ್ ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ಬಂದೇ ಬರ್ತೇವೆ. ಆ್ಯಂಡ್ ತುಂಬ ಖುಷಿಯಿಂದ ನಮ್ಮ ಪುಟಾಣಿಗಳು ಮಾತಾಡಿ ಆಯಿತು. ಸೊ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಓಕೆ.
ಬಾಯ್ 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 ಬಾಯ್. ಓಕೆ ನಿಮಗೂ ಕೂಡ ಬಾಯ್ ಬಾಯ್. Bye bye.